ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ವಿದ್ಯಾರ್ಥಿಗಳಿಂದ ದೇವರ ಸ್ತುತಿ. ಈ ವಾತಾವರಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಚರಿಸೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 4 ದಶಕಗಳಿಂದ 40 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿಯ ಮೌನ ಕ್ರಾಂತಿ ನಡೀತಾ ಇರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ನಾವೆಲ್ಲರೂ ಅದರ ಫಲಾನುಭವಿಗಳು ಆಗಿದ್ದೇವೆ. ಪ್ರಕೃತಿಗೆ ತೊಂದರೆ ಬಾರದಂತೆ, ಪ್ರಕೃತಿಯನ್ನು ಜೊತೆಯಲ್ಲಿಟ್ಟುಕೊಂಡು ಮಾನವನ ಪ್ರಗತಿ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೂಜ್ಯರು ಸ್ಥಾಪಿಸಿದಂಥ ಒಂದು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಶ್ರೀ ಕ್ಷೇತ್ರದ ಭಂಡಾರವನ್ನು ತೆರೆದು ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ದುರ್ಬಲರಿಗೆ ಸಹಾಯ ಹಸ್ತವನ್ನು ಚಾಚಿ ಈ ಭೂಮಿಯನ್ನು ಹಸಿರುಗೊಳಿಸುವಂಥ ಪ್ರಯತ್ನ, ತನ್ಮುಖೇನ ರೈತರ ಆದಾಯವನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಪೂಜ್ಯರು ಅಂದು ಪ್ರಾರಂಭಿಸಿದ ಕಾರ್ಯಕ್ರಮ. ಹಸಿರನ್ನೇ ಗುರಿಯಾಗಿಟ್ಟುಕೊಂಡು ಮಾಡಿದಂಥ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಿದೆ, ಎಲ್ಲ ಜಿಲ್ಲೆಗಳಲ್ಲಿ ಬೆಳೆದು ನಿಂತಿದೆ. ಜನ ಸಂಘಟನೆ, ರೈತರ ಸಂಘಟನೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಸಂಘಟನೆ, ಹೀಗೆ ಈ ಕಾರ್ಯಕ್ರಮ ಮೊದಲಿನ ಹಸಿರಿನ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ಒಂದು ಆಲದ ಮರದಂತೆ ಬೆಳೆದು ನಿಂತಿದೆ. ಈ 4 ದಶಕಗಳಲ್ಲಿ ಅನೇಕ ಸಬಲೀಕರಣದ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಪೂಜ್ಯರ ಆಶಯದ ಕಾರ್ಯಕ್ರಮ ಅಂತಂದರೆ ನಮ್ಮ ನಾಡು ನೆಲವನ್ನು ಸಮೃದ್ಧಿಗೊಳಿಸಬೇಕು, ಅದನ್ನು ರಕ್ಷಿಸಬೇಕು ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು 2017ನೇ ಇಸ್ವಿ ಅಕ್ಟೋಬರ್ 29ನೇ ತಾರೀಕು ಉಜಿರೆಗೆ ಬಂದಾಗ ಪೂಜ್ಯರ ಒಂದು ಮಹತ್ವದ ಘೋಷಣೆಯನ್ನು ಅವರು ಅಂಗೀಕಾರ ಮಾಡಿ ಹೋಗಿದ್ದರು. ಆ ಘೋಷಣೆ ಭೂಮಿ ತಾಯಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಿ, ಈ ಘೋಷಣೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂಗೀಕಾರ ಮಾಡಿ ಹೋಗಿದ್ದರು. ಅದಕ್ಕಾಗಿರ್ತಕ್ಕಂಥ ವಿದ್ಯುಕ್ತ ಲಾಂಛನವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಂದು ಬಿಡುಗಡೆ ಮಾಡಿ ಹೋಗಿದ್ದರು. ಪೂಜ್ಯರ ಆಶಯ, ಈ ಭೂಮಿ ನಾವು ನಮ್ಮ ಪೂರ್ವಜರಿಂದ ಪಡೆದಂಥ ಭೂಮಿ ಅಲ್ಲ, ನಮ್ಮ ಮೊಮ್ಮಕ್ಕಳಿಂದ ಪಡೆದಂಥ ಒಂದು ಬಾಡಿಗೆ ಸ್ಥಾನ. ಇದನ್ನು ನಾವು ಗಮನಿಸಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗುವಾಗ ಸಮೃದ್ಧಿಗೊಳಿಸಿ ಹೋಗಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡವರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು. ಅದರ ಜೊತೆಯಲ್ಲಿ ಅವರ ಹೆಗಲಿಗೆ ಹಗಲು ಕೊಟ್ಟು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿದವರು ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರು. ನಮ್ಮ ನಾಡಿನಲ್ಲಿ 2010ರಿಂದ 6 ವರ್ಷಗಳ ಕಾಲ ಭೀಕರ ಬರಗಾಲ ಬಂದಾಗ ನಮ್ಮ ಎಲ್ಲೆಲ್ಲಿ ನೀರಿನ ಕೊರತೆ ಇದೆಯೋ ಅಲ್ಲಿಯ ಊರಿನ ಕೆರೆಗಳನ್ನು
ಪುನಶ್ಚೇತನಗೊಳಿಸಬೇಕು, ನೀರನ್ನು ಸಂಗ್ರಹಣ ಮಾಡುವಂತೆ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಹೇಮಾವತಿ ಹೆಗ್ಗಡೆ ಅವರ ಮಹತ್ತರವಾದಂಥ ಒಂದು ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ 2016ರಲ್ಲಿ ನಾವು ಪ್ರಾರಂಭಿಸಿದಂಥ ಕಾರ್ಯಕ್ರಮ. ಸರ್ಕಾರದ ದೊಡ್ಡ ಕಾರ್ಯಕ್ರಮ, ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕ್ತಾರೆ. ಆದರೆ ಊರಿನ ಕೆರೆಗಳು, ಪಂಚಾಯತ್ನ ಕೆರೆಗಳು ಯಾವುದು ಅವಗಣನೆಗೆ ತುತ್ತಾಗಿವೆ, ಆ ಕೆರೆಗಳನ್ನು ಸಮೃದ್ಧಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭಿಸಿದಂಥ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯದ ಎಲ್ಲ ಕಡೆಗಳಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗೆ ಕಾರ್ಯಕ್ರಮಗಳ ಸರಮಾಲೆಯನ್ನು ನಾವು ಎಷ್ಟು ಬೇಕಾದರೂ ಹೇಳ್ಬೋದು. ಆದರೆ ಪೂಜ್ಯರ ಇತ್ತೀಚಿನ ಒಂದು ಕಾರ್ಯಕ್ರಮದ ಬಗ್ಗೆ ಮಾತ್ರ ನಾನು ಗಮನ ಸೆಳೆಯೋದಕ್ಕೆ ಬಯಸ್ತೇನೆ. ತಾವೆಲ್ಲರೂ ಗಮನಿಸಿದ್ದೀರಿ, ಇತ್ತೀಚಿನ ದಿನಗಳಲ್ಲಿ ಅಥವಾ ಕಳೆದ ಒಂದು ದಶಕದಿಂದ ನಮ್ಮ ಕೃಷಿ ಭೂಮಿಯ ಮೇಲೆ ಕಾಡು ಪ್ರಾಣಿಗಳ ಆಕ್ರಮಣ ಜಾಸ್ತಿ ಆಗಿದೆ. ಹೇಳ್ತಾರೆ ಬೇಲೂರಿನಲ್ಲಿ, ಸಕಲೇಶ್ಪುರದಲ್ಲಿ ರೆಸಿಡೆಂಟ್ ಎಲಿಫೆಂಟ್ಸ್ ಇದ್ದಾವಂತೆ. ಅಲ್ಲೇ ಎಸ್ಟೇಟ್ಗಳಲ್ಲಿ ಯಾವಾಗಲೂ ಆನೆಗಳು ಅಲ್ಲೇ ಇರುವಂಥ ವಾಸ ಇರುವಂಥ ರೆಸಿಡೆಂಟ್ ಎಲಿಫೆಂಟ್ ಕಾನ್ಸೆಪ್ಟ್ ಬಂದಿದೆ ಅಂತ ಪೂಜ್ಯರು ಹೇಳ್ತಾರೆ. ಹೀಗೆ ಕಾಡು ಪ್ರಾಣಿಗಳು ನಮಗೂ ಮತ್ತು ಕಾಡು ಪ್ರಾಣಿಗಳ ನಡುವೆ ಬಂದಿರುವಂಥ ಈ ಸಂಘರ್ಷವನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ಪೂಜ್ಯರು ರೂಪಿಸಿದಂಥ ಒಂದು ಕಾರ್ಯಕ್ರಮ, ಕಾಡು ಪ್ರದೇಶದಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸಿರಿ. ಆದ್ದರಿಂದ ಕಾಡು ಪ್ರಾಣಿಗಳಿಗೆ ಅಲ್ಲಿಯೇ ಬೇಕಾಗುವಂಥ ಆಹಾರ ಸಿಗುವಾಗ ಆದರೆ ಒಂದಿಷ್ಟು ಭೂಮಿಯ ಮೇಲೆ, ನಮ್ಮ ಕೃಷಿ ಭೂಮಿಯ ಮೇಲೆ ಆಕ್ರಮಣ ಅವುಗಳದ್ದು ಕಡಿಮೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ 2020ನೇ ಇಸ್ವಿನಲ್ಲಿ ಪೂಜ್ಯರು ನಮ್ಮ ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಪ್ರತ್ಯೇಕ ಕಾಗದವನ್ನು ಬರೆದರು. ಎಲ್ಲ ಸರ್ಕಾರಗಳಿಗೆ ಕಾಗದ ಬರೆದರು. ನಮ್ಮ ಪ್ರದೇಶದಲ್ಲಿ ನಾವು ಕಾಡು ಪ್ರದೇಶದಲ್ಲಿ ಇವತ್ತು ಹಣ್ಣಿನ ಗಿಡಗಳನ್ನು ಬೆಳೆಸಲೇಬೇಕು. ಹಣ್ಣಿನ ಗಿಡಗಳನ್ನು ಬೆಳೆಸದೇ ಹೋದರೆ ನಮಗೂ ಮತ್ತು ಪ್ರಾಣಿಗಳಿಗೂ ಸಂಘರ್ಷ ಜಾಸ್ತಿ ಆಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ದೃಢವಾದ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅಂತ. ನಮಗೆ ಭಾಳ ಸಂತೋಷ ಆಗುತ್ತೆ. ಕರ್ನಾಟಕ ಸರ್ಕಾರ ನಿಜವಾಗಿ ಈ ನಿಟ್ಟಿನಲ್ಲಿ ಭಾಳಷ್ಟು ಆಲೋಚನೆ ಮಾಡಿ ಮುಂದಡಿ ಇಟ್ಟಿತು. ಕಳೆದ ವರ್ಷ ಆಗಿನ ಅರಣ್ಯ ಸಚಿವ ಶ್ರೀಯುತ ಅರವಿಂದ ಲಿಂಬಾವಳಿಯವರು ಕ್ಷೇತ್ರಕ್ಕೆ ಆಗಮಿಸಿ ಪೂಜ್ಯರ ಈ ಆಹ್ವಾನವನ್ನು ಒಪ್ಪಿಕೊಂಡು, ಅಂದರೆ ಕಾಡು ಪ್ರದೇಶದಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಕೊಟ್ಟು ಬಂದದನ್ನು ನಾವು ನೆನಪಿಸಿಕೊಳ್ಬೇಕಾಗುತ್ತೆ. ಈ ವರ್ಷ ಅದರ ಮುಂದುವರಿದ ಭಾಗವಾಗಿ ಕರ್ನಾಟಕ ರಾಜ್ಯದಾದ್ಯಂತ 10 ಲಕ್ಷ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಬೇಕು ಅನ್ನುವಂಥ ಪೂಜ್ಯರ ಸಂಕಲ್ಪದಲ್ಲಿ ಬರೀ ಅರಣ್ಯ ಇಲಾಖೆ ಮಾತ್ರ ಅಲ್ಲ, ಕ್ಷೇತ್ರ ಧರ್ಮಸ್ಥಳದ ತೋಟದಿಂದ ಕೂಡ ಸಮೃದ್ಧಿಯಾಗಿರ್ತಕ್ಕಂಥ ಹಣ್ಣಿನ ಗಿಡಗಳನ್ನು ತಯಾರಿಸಿಟ್ಟು ಪೂಜ್ಯರು ಆದೇಶ ಕೊಟ್ಟರು. ಇವತ್ತು ಇದೊಂದು ಚಳುವಳಿಯಾಗಿ ನಾವು ವಿಸ್ತರಿಸಿಕೊಳ್ಬೇಕು ಅಂಥೇಳಿ. ಆದ್ದರಿಂದ ನಮ್ಮ ಅನೇಕ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಅನೇಕ ವಿಭಾಗಗಳು ಈ ತಿಂಗಳಿನಲ್ಲಿ ಈ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಪೋಷಿಸುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಇವತ್ತು ನಮ್ಮ ನಡುವೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಕೆರೆ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಿರ್ಬೋದು, ಶೌರ್ಯ ಸಂಘಟನೆಯ ಪದಾಧಿಕಾರಿಗಳಿರ್ಬೋದು, ನಮ್ಮ ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಪದಾಧಿಕಾರಿಗಳಿರ್ಬೋದು, ತಾವೆಲ್ಲರೂ ಇಲ್ಲಿ ಸೇರಿರುವ ಉದ್ದೇಶ ಒಂದೇ, ನಮ್ಮ ರಾಜ್ಯದ ವಿವಿಧ ಕಾಡುಗಳಲ್ಲಿ ವನ್ಯ ಪ್ರಾಣಿಗಳಿಗೆ ಅನುಕೂಲವಾಗುವಂತಹ ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಪೂಜ್ಯರ ಆಶಯವನ್ನು ಅನುಷ್ಠಾನಕ್ಕೆ ತರೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಬೃಹತ್ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಾವು ನಮ್ಮ ನಾಡಿನ ಹೆಮ್ಮೆಯ ಅರಣ್ಯ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಕತ್ತಿಯವರನ್ನ ಕೇಳಿಕೊಂಡಾಗ ಅವರಿಗೆ ಸಾಕಷ್ಟು ಕೆಲಸಗಳಿವೆ ಮತ್ತು ತಮಗೆ ಗೊತ್ತಿದೆ ಈ ಅವಧಿಯಲ್ಲಿ ಅರಣ್ಯ ಇಲಾಖೆ ಭಾಳಷ್ಟು ಸಕ್ರಿಯವಾಗಿರ್ತದೆ. ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಂಥ ಸಮಯವೇ ಭಾಳ ಕಡಿಮೆ. ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಪ್ರೀತಿಯನ್ನು, ಒಲವನ್ನು, ಪ್ರಾಮುಖ್ಯತೆಯನ್ನು ಸನ್ಮಾನ್ಯ ಸಚಿವರು ತೋರಿಸಿದ್ದಾರೆ. ಮಾತ್ರವಲ್ಲ, ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮಗೆ ಪ್ರೇರೇಪಣೆ ಕೊಡಲಿಕ್ಕೆ ಇದ್ದಾರೆ. ಸನ್ಮಾನ್ಯ ಉಮೇಶ್ ಕತ್ತಿಯವರು ದೂರದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಮೇಲೆ ಅವರ ಕುಟುಂಬವೇ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿದ ಶ್ರೀಯುತ ಕತ್ತಿಯವರು 8 ಬಾರಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಿಂದ ಆಗಿ ಬಂದಂಥ ಧುರೀಣರು, ಸೋಲರಿಯದ ಸರದಾರರು. ಮೊದಲಿಗೆ ಅವರು ಸಕ್ಕರೆ ಮತ್ತು ಲೋಕೋಪಯೋಗಿ ಇಲಾಖೆಯ
ಸಚಿವರಾಗಿದ್ದುಕೊಂಡು ಸುಮಾರು 20 ವರ್ಷಗಳ ಹಿಂದೆ, ನಂತರ 2008ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿ ತೋಟಗಾರಿಕೆ ಮತ್ತು ಬಂದೀಖಾನೆ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿ, ಈಗ ಇತ್ತೀಚಿನ ಬದಲಾವಣೆಯಲ್ಲಿ ಸನ್ಮಾನ್ಯರು ಅರಣ್ಯ ಸಚಿವರು ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜನಪ್ರಿಯ ಸಚಿವರಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರು ಕ್ಷೇತ್ರದ ಮೇಲೆ ಬಹಳ ಅಭಿಮಾನ ಇಟ್ಟುಕೊಂಡವರು. ಪೂಜ್ಯರು ಹುಕ್ಕೇರಿಯ ಪ್ರವಾಸ ಮಾಡಿದಾಗ, ನಮ್ಮ ಯೋಜನೆ ಅನೇಕ ಕಾರ್ಯಕ್ರಮಗಳಲ್ಲಿ ಪೂಜ್ಯರು ಎಲ್ಲ ಕಡೆ ಪ್ರವಾಸ ಮಾಡ್ತಾರೆ. ಹುಕ್ಕೇರಿಯ ಪ್ರವಾಸ ಮಾಡಿದಾಗ ಖುದ್ದು ಹಾಜರಿದ್ದು ಸನ್ಮಾನ್ಯ ಸಚಿವರು ಪೂಜ್ಯರೊಡನೆ ಹಲವಾರು ಸಮಯವನ್ನು ಕಳೆದಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಕೇಳಿಕೊಂಡಾಗ ಬಹಳ ಸಂತೋಷದಿಂದ, ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ನಿನ್ನೆಯೇ ಅವರು ನಮ್ಮ ಜಿಲ್ಲೆಗೆ ಆಗಮಿಸಿ ಇವತ್ತು ಮೂಡುಬಿದಿರೆಯ ಟ್ರೀ ಪಾರ್ಕನ್ನು ನೋಡಿಕೊಂಡು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ದಂಪತಿ ಸಮೇತರಾಗಿ ಬಂದಿದ್ದಾರೆ ಪೂಜ್ಯರು. 55 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗ್ಗಡೆ ಅವರಾಗಿದ್ದುಕೊಂಡು ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಅವರು ಬೆಳೆಸಿದ್ದಾರೆ. ಶಿಕ್ಷಣ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಯುವಜನರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವಂಥದ್ದು ಇರ್ಬೋದು, ನ್ಯಾಚುರೋಪತಿ ಮತ್ತು ಯೋಗ ಇರ್ಬೋದು, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಪೂಜ್ಯರು ಮುಟ್ಟಿದ ಎಲ್ಲ ಕೆಲಸಗಳು ಅದು ಚಿನ್ನವಾಗಿ ಪರಿವರ್ತನೆ ಆಗಿದೆ. ನಮಗೆ ಅವರು ಒಂದು ರೀತಿಯ ತಂದೆ ಸ್ಥಾನದಲ್ಲಿದ್ದುಕೊಂಡು ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವವರೆಲ್ಲರಿಗೂ ಕೂಡ ಅವರು ಎಂಥ ವ್ಯಕ್ತಿ ಹೋದರೂ ಕೂಡ ಅವರೊಡನೆ ಹಲವಾರು ಸಮಯ ಮಾತನಾಡದೆ ಅವರು ಹೋಗೋದಿಲ್ಲ. ಇವತ್ತು ಕೂಡ ತಡ ಆಗಲಿಕ್ಕೆ ಅದೇ ಕಾರಣ. ಬಂದಷ್ಟು ಜನರು, ಎಷ್ಟು ಜನರಿದ್ದಾರೆ ಅಂದರೆ ಎಲ್ಲರೊಡನೆ ಒಂದೊಂದು ನಿಮಿಷ ಮಾತಾಡಲೇಬೇಕು ಪೂಜ್ಯರು. ಅಷ್ಟು ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಂಡಂಥ ಪೂಜ್ಯರು ಅವರು ಇವತ್ತು ಈ ಕಾರ್ಯಕ್ರಮದ ಕಲ್ಪನೆ ಮಾಡಿದವರು, ಇದರ ಆಶಯವನ್ನು ಇಟ್ಟುಕೊಂಡವರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಾಗಿ ಪೂಜ್ಯರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ, ಅಭಿಮಾನಪೂರ್ವಕವಾಗಿ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅವರ ಈ ಒಂದು 3-4 ವರ್ಷಗಳ ಅವಧಿಯಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರೋದಕ್ಕೆ ಆಡಳಿತ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಅನುಕೂಲತೆಗಳಿರ್ಬೋದು, ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟವರು. ಕಾರ್ಯಕ್ರಮಕ್ಕೆ ಬೇರೆ ಇರುವಂಥ ಅಭಿಮಾನದಿಂದ ಮತ್ತು ಇದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡಂಥ ಸನ್ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಮಾಡ್ತಕ್ಕಂಥ ಅನೇಕ, ಈಗ ದೇವರ ಕಾಡಿದೆ, ಅನೇಕ ರೀತಿಯ ವಿವಿಧ ಹೆಸರುಗಳಲ್ಲಿ ನಾವು ಕಾರ್ಯಕ್ರಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ.
ವೇದಿಕೆಯ ಮುಂಭಾಗದಲ್ಲಿರುವ ಹಣ್ಣಿನ ಗಿಡಗಳಿಗೆ ನೀರುಣಿಸುವುದರ ಮೂಲಕ ಚಾಲನೆ ನೀಡಬೇಕಾಗಿ ಮಾನ್ಯ ಅರಣ್ಯ ಸಚಿವರಾದಂತಹ ಶ್ರೀ ಉಮೇಶ್ ಕತ್ತಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಅಡಿದಾಳು ಸುತ್ತ ಇವತ್ತು ಸಭೆಯ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಹರೀಶ್ ಪೂಂಜಾ ಅವರೇ, ವೇದಿಕೆ ಮೇಲಿದ್ದಂಥ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದಂಥ ಪ್ರತಾಪ್ ಸಿಂಗ್ ನಾಯ್ಕರವರೇ ಹಾಗೂ ಅರಣ್ಯ ಇಲಾಖೆಯ ಸಿ ಆದಂಥ ನಟಕಲ್ಗರವರೇ, ಸತೀಶ್ ರೆಡ್ಡಿ ಅವರೇ, ಇಲ್ಲಿ ಸೇರಿರುವಂಥ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಹಿರಿಯರೇ ಮತ್ತು ಮುದ್ದು ಮಕ್ಕಳ ತಾಯಂದಿರೇ ಮತ್ತು ಪತ್ರಿಕಾ ಪ್ರತಿನಿಧಿಗಳೇ, ಇವತ್ತು ಧರ್ಮಸ್ಥಳದ ಪೂಜ್ಯರು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನಗೆ ಭಾಳ ಸಂತೋಷ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಚಾಲನೆ ಕೊಡೋದ್ರ ಜೊತೆಗೆ ಸರ್ಕಾರನ ಎಚ್ಚರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆರೆಕಟ್ಟೆಗಳ ಜೀರ್ಣೋದ್ಧಾರ, ಒಂದು ಕಡೆ ಅರಣ್ಯೀಕರಣ ಹೆಚ್ಚಿಗೆ ಮಾಡೋಣ ವಿಚಾರ, ವಿಶೇಷವಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷವನ್ನು ತಡೆಯಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಹಲಸು ಈ ರೀತಿ ಸಸ್ಯಗಳ ನೆಡುವ ಜೊತೆಗೆ ಹಣ್ಣು ಹಂಪಲನ್ನ ಗುಡ್ಡಗಾಡಿನಲ್ಲಿ ಬೆಳೆಯಬೇಕು ವಿಚಾರ ಇಟ್ಟುಕೊಂಡ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ತಾ, ನಿನ್ನೆ ನಾನು ಹುಕ್ಕೇರಿಲಿ ಯೋಗ ದಿನ ಅಂದರೆ 21ನೇ ತಾರೀಕು ಯೋಗ ದಿನ ಆಚರಿಸುವುದರೊಂದಿಗೆ ಹಿಡಕಲ್ ಡ್ಯಾಮ್ ಎದುರಿಗೆ 1 ಲಕ್ಷ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ ನಾವು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಒಂದು ಕಡೆ ಸಸಿಗಳಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಪ್ರಾಣಿ ಬದುಕೇ ಬದುಕುತ್ತೆ ಅಂತ ಹೇಳೋ ಹಂಬಲ ಇದೆಯೋ ಆ ರೀತಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಗಿಡ ಮರಗಳನ್ನು ಬೆಳೆಸಬೇಕು ಮತ್ತು ಅವನ್ನ ಕಾಪಾಡಬೇಕು ಮತ್ತು ಅವು ಬದುಕಿದ್ರೆ ನಾವೆಲ್ಲ ಸಮಾಜ ಬದುಕುದು ಅಂತೇಳಿ ನನ್ನ ಅನಿಸಿಕೆ. ಇವತ್ತು ವಿಶೇಷವಾಗಿ ಗಿಡಗಳನ್ನು ಬೆಳೆಯೋದ್ರಿಂದ ಆಕ್ಸಿಜನ್ ಇವತ್ತೆಲ್ಲ ನಾವು ಉಸಿರಾಡಿಸ್ತಾ ಇದ್ದೀವಿ. ಈ ಆಕ್ಸಿಜನ್ದಿಂದ ನಾವು ಉಸಿರಾಡಿಸೋದಂತ ನನ್ನ ಅನಿಸಿಕೆ. ಆ ರೀತಿಯಿಂದ ನಾವು ಗಿಡ ಮರಗಳನ್ನು ಬೆಳೆಯೋದ್ರ ಜೊತೆಗೆ ಸಮಾಜನ ಕಟ್ಟಬೇಕು. ಸಮಾಜದಲ್ಲಿ ಮುಂದೆ ಪೀಳಿಗೆಗೆ ಈ ಗಿಡಗಳನ್ನ ಬಿಟ್ಟು ಹೋಗುವಂಥ ಕೆಲಸ ಯಾರಾದರೂ ಮಾಡ್ತಿದ್ರು ಅರಣ್ಯ ಇಲಾಖೆ ಮತ್ತು ವಿದ್ಯಾರ್ಥಿಗಳು ಕೂಡಿ ಇವತ್ತೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ, ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ, ಇವತ್ತು ಪೂಜ್ಯ ಸ್ವಾಮೀಜಿಯವರು ನಮ್ಮ ಮುಖ್ಯ ತಾಲೂಕಿಗೆ ಬಂದು ಸಾಧಾರಣ ಗೇರು ಮರಗಳನ್ನು ನೆಡುವಂಥ ಕಾರ್ಯಕ್ರಮ 3,30,000 ಗೇರುಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಕಳೆದ 3 ವರ್ಷಗಳ ಹಿಂದೆ ಹಮ್ಮಿಕೊಂಡಿದ್ದು. ಅದರಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ದಿನದಲ್ಲಿ ನಾವು ಈ ಗಿಡಗಳನ್ನ ಈ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಈ ಗೇರು ಮರ ನಮ್ಮ ಭಾಗದಲ್ಲಿ ಬೆಳೆಯೋದಿಲ್ಲ, ಅಂದರೆ ನೆಡುವಂಥ ಕಾರ್ಯಕ್ರಮ ಹಾಕಿ ಒಂದು ಮಾದರಿಯಾಗಿ ಕಾರ್ಯಕ್ರಮವನ್ನು ಹಾಕಿದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಸಾಧಾರಣ 2.5 ಲಕ್ಷ ಕೋಟಿ ಟನ್ನು ಕಬ್ಬು ಬೆಳಿತೀವಿ. ಆದರೆ ಅದರಿಂದ ಆಕ್ಸಿಜನ್ ಸಿಗ್ತದೆ ಅಂತ ನಮಗನಿಸ್ತದೆ. ಆದರೆ ಗಿಡಗಳನ್ನು ನೆಡೋದ್ರಿಂದ ಹೆಚ್ಚಿನ ಆಕ್ಸಿಜನ್ ಸಿಗ್ತೈತಿ. ನಾವು ಆವತ್ತು 3 ವರ್ಷದಿಂದ ತಿಳ್ಕೊಂಡು ಇವತ್ತು ಗಿಡ ಮರಗಳನ್ನು ನಡೆಸುವಂಥ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾಯಿದ್ವಿ. ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನಮ್ಮ ಹಿಡಕಲ್ ಡ್ಯಾಮ್ ಬಂದು ನೋಡಿದರೆ 1 ಲಕ್ಷ ಗಿಡಗಳನ್ನ ನಾನು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕರ್ಕೊಂಡು 21ನೇ ತಾರೀಕು ಯೋಗ ಮಾಡೋದ್ರ ಜೊತೆಗೆ ಗಿಡಗಳು ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸರ್ 1 ಲಕ್ಷ ಗಿಡಗಳನ್ನ ಇವತ್ತು ನೆಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಇದರ ಅರ್ಥ ನಾವು ಬರೀ ಕಬ್ಬಿನಿಂದ ನಮ್ಮ ಆಕ್ಸಿಜನ್ ಸಿಗ್ತೈತೆ ಅನ್ನೋದಕ್ಕಾಗಿ ಏನಿತ್ತು ಅದನ್ನು ತೆಗೆದು ಹಾಕಲೇಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಚರ್ಚೆ ನಡೀತಾ ಇದೆ. ಇವತ್ತು ಜನರು ಗಿಡ ಮರಗಳು ನೆಡುವಂಥ ಕಾರ್ಯಕ್ರಮವನ್ನು ಹಾಕಬೇಕಂತೇಳಿ ನಾನು ವಿನಂತಿ ಮಾಡ್ತಾ, ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಸಾಕಷ್ಟು ಅರಣ್ಯ ಭೂಮಿ ಇದೆ, ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೆಯುವ ಜೊತೆಗೆ ಪ್ರಾಣಿಗಳನ್ನ ಸಂರಕ್ಷಿಸುವ ಜವಾಬ್ದಾರಿನೂ
ಸಮಾಜದ ಅಂತ ಹೇಳಿ ಹೇಳ್ತಾ ಇವತ್ತು ಡಿನೋಟಿಫಿಕೇಷನ್ ಮಾಡುವಂಥ ಕಾರ್ಯಕ್ರಮ ಡಿನೋಟಿಫೈ ಮಾಡಿ ರೆವಿನ್ಯೂ ಇಲಾಖೆಗೆ 6,60,000 ಜಮೀನನ್ನು ಬಿಟ್ಟುಕೊಟ್ಟಿದ್ದೀವಿ. ಅದನ್ನು ಆ ತಾಲೂಕಿನ ಬಕರ್ಕುಂ ಸಾಗುವಳಿಯ ಕಮಿಟಿಗಳಿಂದ ರೈತರು ಬೆಳಿಬೋದು, ಅವ್ರು ಬೆಳೆಯತಕ್ಕಂಥ ಬೆಳೆಗಳನ್ನ ಒಳ್ಳೆ ರೀತಿಯಿಂದ ಬೆಳೆಸ್ಕೋಬೇಕಂತ ಹೇಳಿ 6,60,000 ನಾವು ರೆವಿನ್ಯೂ ಇಲಾಖೆ ಏನು ಬಿಟ್ಟುಕೊಟ್ಟಿದ್ದೀವೋ ಅದೇ ರೀತಿ 3,30,000 ಹೆಕ್ಟರ್ಗಳನ್ನು ನಮ್ಮ ಅರಣ್ಯ ಇಲಾಖೆಗೆ ತಂದು ಇವತ್ತು ಅರಣ್ಯ ಇಲಾಖೆಯಲ್ಲಿ 42 ಲಕ್ಷ ಏನು ಅರಣ್ಯ ಇಲಾಖೆ ಇತ್ತು ಇವತ್ತು 45 ಲಕ್ಷವರೆಗೆ ಇವತ್ತು ಅರಣ್ಯ ಇಲಾಖೆಯನ್ನು ಹೆಕ್ಟರ್ಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡಿ ಇದು ಮೊದಲೇ ಆಗಬೇಕಾಗಿತ್ತು. ಆದರೆ ಭಾಳ ದಿವಸದಿಂದ ನೆನಪು ಬಿದ್ದಂಥ 6,60,000 ರೆವಿನ್ಯೂ ಇಲಾಖೆ ಕೊಟ್ಟಿದ್ವಿ. 3,30,000 ನಮ್ಮ ಅರಣ್ಯ ಇಲಾಖೆ ತೊಗೊಂಡು ಒಂದು ಕಡೆ 20 ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಘೋಷಣೆ ಮಾಡಿದಂಗೆ 21 24 ಲಕ್ಷ ನಾವಿವತ್ತು ಪರ್ಸೆಂಟೇಜ್ ಅರಣ್ಯೀಕರಣ ಮಾಡ್ತಾಯಿದ್ದೀವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಈಗ ನಮ್ಮಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ಬಿಜಾಪುರದಲ್ಲಿ ಸರ್ ನಾವು ಸಲೈನ್ ಲ್ಯಾಂಡ್ ಅಂದರೆ ಈ ಕೃಷ್ಣಾ ನದಿಯಿಂದ ನೀರು ಬಂದೇನು ಸೌಳ ಭೂಮಿ ಆಗಿದೆಯೋ ಅದನ್ನು ಬಿದಿರು ನೆಡುವ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ನಾನು ಬರುವಾಗ ನಿಮ್ಮ ಮೂಡುಬಿದ್ರೆಯಲ್ಲಿ ಆ ಪಾರ್ಕನ್ನು ನೋಡಿ ಬಂದೆ. ಯಾಕಂದರೆ ಈ ಬಿದಿರನ್ನ ನಡು ಜೊತೆಗೆ ಇವತ್ತು ನಾವು ಬಿದಿರನ್ನು ಇಂಪೋರ್ಟ್ ಮಾಡ್ತಾಯಿದ್ವಿ, ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ನಮಗೆ ಬೇಕಾಗುವಂಥ ಬಿದಿರನ್ನು ತರಿಸಿ ಅದನ್ನು ಉಪಯೋಗ ಮಾಡ್ತಾಯಿದ್ವಿ. ಆದರೂ ಇವತ್ತು 57,000 ಹೆಕ್ಟರ್ಗಳಲ್ಲಿ ಬಿದಿರು ನೆಡುವಂಥ ಕಾರ್ಯಕ್ರಮ ನಾವು ಬರ್ತಕ್ಕಂಥ 2 ವರ್ಷದಲ್ಲಿ ಹಮ್ಮಿಕೊಂಡು ಪ್ರತಿದಿನ ಒಂದು ಫೂಟ್ನಷ್ಟು ಈ ಬಿದಿರು ಬೆಳೀತದೆ ಅಂಥೇಳಿ ಈಗ ನನಗೆ ಈ ಸೈಂಟಿಸ್ಟ್ಗಳಿಂದ ತಿಳಿದು ಬಂದೈತಿ. ಆ ರೀತಿ ಮಾಡಿದ್ದಾದರೆ ಸರ್ ರಾಜ್ಯಕ್ಕೆ ಬೇಕಾಗುವಂಥ ಈ ಬಿದಿರನ್ನ ನಮ್ಮ ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ ಈ 3 ಜಿಲ್ಲೆಗಳಲ್ಲಿ ಸಲೈನ್ ಲ್ಯಾಂಡನ್ನು ಇದು ಅದರ ಪರಿವರ್ತನೆ ಮಾಡೋ ಜೊತೆಗೆ ಬಿದಿರು ನೆಡುವಂಥ ಕಾರ್ಯಕ್ರಮ ಹಾಕೊಳ್ತೀವಿ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ಈಗ ಭಾಗದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ವೀರೇಂದ್ರ ಹೆಗಡೆ ಅವರು ಭಾಳ ಪರಿವರ್ತನೆ ತರುವಂಥ ಕಾರ್ಯಕ್ರಮಗಳನ್ನ ಮೇಲಿನ ಮೇಲೆ ಹಾಕ್ತಾ ಇರ್ತಾರೆ. ಈ ಪರಿವರ್ತನೆ ಮುಂದೂ ಹಿಂಗೆ ಬರಲಿ ಮತ್ತು ಏನು ಕೆರೆಗಳನ್ನ ಉದ್ಧಾರ ಮಾಡೋದಾಗಲಿ, ಗಿಡಗಳನ್ನ ನೆಡುವಂಥದ್ದಾಗಲಿ, ಹಣ್ಣು ಹಂಪಲು ನೆಡುವಂಥದ್ದಾಗಲಿ, ಪ್ರಾಣಿಗಳಿಗೆ ತನ್ನದೇ ಆದಂಥ ಹಣ್ಣು ಹಂಪಲು ಸಿಕ್ಕರೆ ಅವು ರಸ್ತೆಗೆ ಬರೋಂಗಿಲ್ಲ. ಒಂದು ಮನುಷ್ಯ ಮತ್ತು ಪ್ರಾಣಿ ಸಂಘರ್ಷ ನಿಂತು ಹೋಗ್ತದೆ ಅಂತ ಹೇಳಿ ಹೇಳ್ತಾ ಕಳೆದ ವರ್ಷ 20 ಕೋಟಿ ರೂಪಾಯಿ ಪರಿಹಾರಗಳನ್ನು ಕರ್ನಾಟಕ ಸರ್ಕಾರ ಈ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ಅನುದಾನವನ್ನು ಕೊಟ್ಟಿದ್ವಿ. ನಾವು ಬಿಡುಗಡೆ ಮಾಡಿ ಕಳೆದ ವರ್ಷ 31ರೊಳಗೆ ಎಲ್ಲರಿಗೂ ಪರಿಹಾರಗಳನ್ನು ಕೊಡುವಂಥ ಕೆಲಸ ಮಾಡಿದೆವು. ಆದರೆ ಹಣ್ಣಿನ ಗಿಡ ಹಾಕೋದ್ರಿಂದ ಈ ಪರಿಹಾರಗಳು ನಿಲ್ಲಿಸೋದಲ್ಲದೆ ಈ ಸಂಘರ್ಷ ನಿಂತು ಹೋಗ್ಕೊಂಡ ದೃಷ್ಟಿಯಿಂದ ಸ್ವಾಮೀಜಿಯವರು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ವಿ. ಇನ್ನೂ ಹೆಚ್ಚಿಗೆ ಇಂಥ ಗಿಡಮರಗಳನ್ನು ನೆಡುವ ಜೊತೆಗೆ ಪ್ರಾಣಿ ಸಂಕುಲವನ್ನು ಬೆಳೆಸುವ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬರ್ತಕ್ಕಂಥ ನಿರ್ಮಾಣದಲ್ಲಿ ಕರ್ನಾಟಕ ರಾಜ್ಯ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇದ್ದಂಥ ಅರಣ್ಯೀಕರಣ ಇನ್ಯಾವುದೇ ರಾಜ್ಯದಲ್ಲಿಲ್ಲ. ತಮಿಳುನಾಡು ಆಗಲಿ, ಕೇರಳ ಆಗಲಿ, ತಾವು ಮಹಾರಾಷ್ಟ್ರ ಆಗಲಿ, ಗೋವಾ ಕಡೆ ಆಗಲಿ ಯಾವ ರಾಜ್ಯದಲ್ಲೂ ಇಷ್ಟೊಂದು ಅರಣ್ಯೀಕರಣ ಇಲ್ಲ. ಅದರ ರಾಜ್ಯದಲ್ಲಿ ನಮ್ಮಲ್ಲಿ ಅರಣ್ಯೀಕರಣ, ಪ್ರಾಣಿ ಸಂಸ್ಕರಣ ಈ ರೀತಿ ಇದೆ. ಇದನ್ನು ಒಳ್ಳೆಯ ರೀತಿಯಿಂದ ಬೆಳೆಸೋ ಜೊತೆಗೆ ಉಳಿಸ್ಕೊಂಡು ಹೋಗುವಂಥದ್ದು ಮುಂದಿನ ಪೀಳಿಗೆ ಕೊಡುಗೆಯಾಗಿ ಕೊಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮದು ಧರ್ಮಾಧಿಕಾರಿಯಿಂದ ವೀರೇಂದ್ರ ಹೆಗಡೆ ಅವರು ನಾವು ಕರ್ನಾಟಕ ಸರ್ಕಾರ ಕೂಡಿ ಮಾಡಬೇಕಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಿ. ಮುಂದಿನ ನಿರ್ಮಾಣದಲ್ಲಿ ಸ್ವಾಮೀಜಿಯವರು ಇನ್ನೂ ಹೆಚ್ಚಿಗೆ ಚಾಲನೆ ಕೊಡಲಿ ಅಂತ ಹೇಳಿ ಹೇಳ್ತಾ ಈ ವೇದಿಕೆ ಮುಖೇನ ತಮ್ಮೆಲ್ಲರಿಗೂ ವಿನಂತಿ ಮಾಡಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೇಕು. ಈ ನಿಟ್ಟಿನಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಪಕ್ಷಿಗಳ ಮಧ್ಯೆ ಸಂಘರ್ಷ ನಿಲ್ಲಬೇಕಾದ್ರೆ ಕಾಡಿನಲ್ಲಿ ಹಣ್ಣಿನ ಗಿಡಗಳ ನಾಟಿ ಇದಕ್ಕೆ ಮಾತ್ರ ಪರಿಹಾರ ಎನ್ನುವ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಉದ್ಘಾಟಕರ ಭಾಷಣದಲ್ಲಿ ಮಾರ್ಗದರ್ಶನವನ್ನು ನೀಡಿದಂಥ ಉಮೇಶ್ ಕತ್ತಿ ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಸನ್ಮಾನ ಪರಿಸರ ಸಂರಕ್ಷಣೆಗೆ ತನ್ನದೇ ಆದಂತಹ ವಿಶಿಷ್ಟ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂತಹ ಪರಿಸರ ಸ್ನೇಹಿಗಳ ಸಾಧಕರಿಗೆ ಸನ್ಮಾನ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ವಿವೇಕ್ ವಿ ಪಾಯ್ಸ್ ಇವರಿಂದ ಸಾಧಕರ ಪ್ರಮಾಣ ಪತ್ರದ ವಾಚನ. ಅಭಿನಂದನಾ ಪತ್ರ. ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದ ಶ್ರೀ ಎನ್ ರಾಮಕೃಷ್ಣ ಭಟ್ ಇವರು ತಮ್ಮ ಜೀವನದುದ್ದಕ್ಕೂ ಅರಣ್ಯ ಪ್ರೇಮಿಯಾಗಿದ್ದು ತಮ್ಮ ಹಕ್ಕಿನಲ್ಲಿರುವ 13 ಎಕರೆ ಸ್ಥಳವನ್ನು ಯಾವುದೇ ಕೃಷಿಯನ್ನು ಮಾಡದೆ ಅರಣ್ಯಕ್ಕಾಗಿಯೇ ಮೀಸಲಿಟ್ಟು ಅದನ್ನು ಅರಣ್ಯ ಪ್ರದೇಶವನ್ನಾಗಿ ಪರಿವರ್ತಿಸಿ ಹಲವಾರು ವನ್ಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ್ದಾರೆ. ಅವರಿಗೆ ಪ್ರಾಣಿ ಪಕ್ಷಿಗಳು ಹಾದು ಹೋಗುವಾಗಲೇ ಅಷ್ಟು ಸಂತೋಷ ಅಂತ ಹೇಳ್ತಾರೆ. ಈ ಪ್ರದೇಶದಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪ ಇಲ್ಲದೆ
ಬೇಟೆ ಮತ್ತಿತರ ಯಾವುದೇ ಇಲ್ಲದೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಬದುಕಲು ಅವಕಾಶ ಕೊಟ್ಟಿರುವ ಅಪರೂಪದ ಪರಿಸರ ಸ್ನೇಹಿ ಶ್ರೀ ಎನ್ ರಾಮಕೃಷ್ಣ ಭಟ್ ಇವರ ಅನನ್ಯ ಸೇವೆಯನ್ನು ಗುರುತಿಸಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಬಡಕೋಡಿ ಗ್ರಾಮದ ಅರಣ್ಯ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಅವರಿಗೆ ಅರಣ್ಯ ಮಿತ್ರ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಸಂತೋಷಿಸುತ್ತೇವೆ. ದಯಮಾಡಿ ಗೌರವಾನ್ವಿತರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಪೂಜ್ಯರಿಂದ ಈ ಒಂದು ಪ್ರಶಸ್ತಿ ಮತ್ತು ಈ ಗೌರವವನ್ನು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ತಮ್ಮ ಅದ್ಭುತವಾದಂಥ ಸಾಧನೆಯೊಂದಿಗೆ ಇವತ್ತಿನ ದಿನ ಅರಣ್ಯ ಮಿತ್ರ ಸಾಧನೆಯೊಂದಿಗೆ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಣ್ಯ ಇಲಾಖೆಯ ವತಿಯಿಂದ ಧನ್ಯವಾದಗಳು, ಅಭಿನಂದನೆಗಳು. ಶ್ರೀಯುತ ಮಾಧವ್ ಉಳ್ಳಾಲ್. ಆತ್ಮೀಯರೇ, ಮಂಗಳೂರು ತಾಲೂಕಿನ ಉಳ್ಳಾಲಕೋಡಿಯ ಶ್ರೀ ಮಾಧವ ಉಳ್ಳಾಲ್ ಇವರು ಕಳೆದ 37 ವರ್ಷದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಇದುವರೆಗೆ 2 ಲಕ್ಷಕ್ಕೂ ಮಿಕ್ಕಿದ ಅರಣ್ಯ ಸಸಿಗಳನ್ನು ನಾಟಿ ಮಾಡಿ ಪೋಷಿಸಿರುತ್ತಾರೆ. 3 ಲಕ್ಷಕ್ಕೂ ಮಿಕ್ಕಿದ ಅರಣ್ಯ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದಾರೆ. ಮನೆಗೊಂದು ಮರ ಅಭಿಯಾನವನ್ನು ಆರಂಭಿಸಿ ವನ್ಯ ಸಂರಕ್ಷಣೆ ಅರಿವನ್ನು ಸಾಮಾನ್ಯರಲ್ಲಿ ಮೂಡಿಸಿರುತ್ತಾರೆ. ತಮ್ಮ ಕರ್ತವ್ಯದ ಪರಿಧಿಯಿಂದ ಹೊರಬಂದು ಒಬ್ಬ ಪಿಗ್ಮಿ ಸಂಗ್ರಾಹಕ ಅದರ ಕರ್ತವ್ಯದ ಪರಿಧಿಯಿಂದ ಹೊರಬಂದು ಅರಣ್ಯ ರಕ್ಷಣೆಗೆ ಶ್ರೀ ಮಾಧವ ಉಳ್ಳಾಲ್ರವರು ನೀಡಿರುವ ಅನನ್ಯ ಸೇವೆಯನ್ನು ಗುರುತಿಸಿ ಇಂದು ಅವರಿಗೆ ಅರಣ್ಯ ಮಿತ್ರ ಎಂಬ ಪ್ರಶಸ್ತಿಯನ್ನು ಪೂಜ್ಯರು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಉಳ್ಳಾಲ್ ಇವರಿಗೆ ಶಾಲು ಹಾಕಿ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ ಮಾನ್ಯ ವಿಧಾನ ಪರಿಷತ್ ಶಾಸಕರು ಇವರು ಶಾಲು ಹಾಕಿ ಸಂರಕ್ಷಣಾಧಿಕಾರಿಗಳು, ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾರವನ್ನು ಶ್ರೀಯುತ ಧರ್ಮದರ್ಶಿಗಳು ಫಲವನ್ನು ನೀಡಿ ಸ್ಮರಣಿಕೆಯೊಂದಿಗೆ ಶ್ರೀಯುತ ಮಾಧವ್ ಉಳ್ಳಾಲ್ ಇವರನ್ನು ಅರಣ್ಯ ಮಿತ್ರ ಪ್ರಶಸ್ತಿಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಣ್ಯ ಇಲಾಖೆಯ ವತಿಯಿಂದ ನಡೆಯುವಂತಹ ಈ ಒಂದು ದಶಲಕ್ಷ ಹಣ್ಣಿನ ಗಿಡ ನಾಟಿ ಈ ಕಾರ್ಯಕ್ರಮದಲ್ಲಿ ಅರಣ್ಯ ಮಿತ್ರ ಪ್ರಶಸ್ತಿಯೊಂದಿಗೆ ಪುರಸ್ಕೃತರಾದಂತಹ ಶ್ರೀಯುತ ಮಾಧವ್ ಉಳ್ಳಾಲ್ ಇವರಿಗೆ ಅಭಿನಂದನೆಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆ ಇದರ ವಿದ್ಯಾರ್ಥಿಗಳಿಂದ ಪರಿಸರ ಗೀತೆ. ಯಾರು ಭೂಮಿಯೊಳಗೆ ತಾನು ತಂದಿಟ್ಟ ಗಿಡ ಮರದ ಸಿರಿ ಸಂಪದ, ಹೂಬಳ್ಳಿ ಚಂದ ವಸುಂಧರೆಯ ಅಂದ, ಹಸೆ ಬರೆದ ಹೊಸ ವಧುವ ವಯ್ಯಾರಿಗೆ, ಹಸೆ ಬರೆದ ಹೊಸ ವಧುವ ವಯ್ಯಾರಿಗೆ. ಗಿಡ ನೆಡಲು ಚೆಲುವಾಗಿ ಹೂದಡೆದು
ಚಂದ ವಸುಂಧರೆಯ ಅಂದ ಹಸೆ ಬರೆದ ಹೊಸ ವಧುವ ವೈಯಾರಕ್ಕೆ ಹಸೆ ಬರೆದ ಹೊಸ ವಧುವ ವೈಯಾರಕ್ಕೆ ಜಗದೊಡೆಯ ಯಾರು ಭುವಿಯೊಳಗೆ ತಾನು ತಂದಿಟ್ಟ ಗಿಡ ಮರದ ಸಿರಿ ಸಂಪದ ಹೂಬಳ್ಳಿ ಚಂದ ವಸುಂಧರೆಯ ಅಂದ ಹಸೆ ಬರೆದ ಹೊಸ ವಧುವ ವೈಯಾರಕ್ಕೆ ಹಸೆ ಬರೆದ ಹೊಸ ವಧುವ ವೈಯಾರಕ್ಕೆ ಹಣ್ಣಿನ ಗಿಡಗಳ ನಾಟಿಗೆ ಆಯ್ಕೆಯಾದಂತಹ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೇಳದಪೇಟೆ ಇದರ ಮುಕ್ತೇಸರಾದಂಥ ಗೌರವಾನ್ವಿತ ಶ್ರೀ ಅನಂತ ಅಸ್ರಣ್ಣ ಇವರು ವೇದಿಕೆಗೆ ಬಂದು ಮಾನ್ಯ ಶಾಸಕರಿಂದ ದೇವರ ಕಾಡಿಗೆ ಗಿಡಗಳನ್ನು ಪಡೆಯಬೇಕಾಗಿ ವಿನಂತಿಸ್ತಾ ಮರೋಡಿ ಇದರ ದೇವಳದ ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಜಯಂತ್ ಕೋಟ್ಯಾನ್ ಇವರು ವೇದಿಕೆಗೆ ಬಂದು ಇಲ್ಲಿ ಶೌರ್ಯವನ ಸಸಿ ವಿತರಣೆಯನ್ನು ವೇದಿಕೆಯ ಮೇಲಿರುವಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಗಣೇಶ್ ಹೊಸಂಗಡಿ, ಸತೀಶ್ ಆಚಾರ್ಯ ಮಡಂತ್ಯಾರು, ಗಿರಿಜಾ ಕೊಕ್ಕಡ, ಸಚಿವರಾದಂಥ ಉಮೇಶ್ ಕತ್ತಿ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಹದೇವಪ್ಪ ಗದಗ, ಗಂಗಣ್ಣ ಸುರಪುರ ಕೆರೆ ಸಮಿತಿ ಕಡೂರು, ರಮೇಶ್ ಹುಳ್ಳಹಳ್ಳಿ ಕೆರೆ ಸಮಿತಿ ಮಳವಳ್ಳಿ, ಕರಬಸಪ್ಪ ದ್ಯಾಮಣ್ಣ ಹೊಸಳ್ಳಿ ಕಬ್ಬೂರು ಹೊಲಗಟ್ಟಿ ಕೆರೆ ಸಮಿತಿ ಹಾವೇರಿ, ಯೋಗೀಶ್ ಕಾರೆಹಳ್ಳಿ ಕೆರೆ ಸಮಿತಿ ಭದ್ರಾವತಿ. ಗಾರೆ ಶೆಟ್ಟಿಹಳ್ಳಿ ತುಮಕೂರು, ಮುಳುಗುಂದ ಗದಗ, ಮಹಾದೇವಪ್ಪ ಮುಳುಗುಂದ ಗದಗ, ಗಂಗಣ್ಣ ಸುರಪುರ ಕೆರೆ ಸಮಿತಿ ಕಡೂರು, ಕರಬಸಪ್ಪ ದ್ಯಾಮಣ್ಣ ಹೊಸಳ್ಳಿ ಕಬ್ಬೂರು ಹೊರಗಟ್ಟಿ ಕೆರೆ ಸಮಿತಿ ಹಾವೇರಿ ಭದ್ರಾವತಿ. ಗೇರು ಸಸಿ ವಿತರಣೆಯನ್ನು ಶ್ರೀಯುತ ಕರುಣಾಕರ್ ಪೂಜಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ರಾಮಕೃಷ್ಣ ಗುಳ್ಳೆಕೊಪ್ಪ ಇವರಿಗೆ ಗೇರು ಸಸಿಯನ್ನು ವಿತರಿಸುವುದರ ಮೂಲಕ ಮಂಡ್ಯ ಹೊಸನಗರ, ಮಂಜುನಾಥ ಬಿನ್ ಮುನಿಯಪ್ಪ ಕೋಲಾರ, ಖಾಸ್ಬಾಗ್ ಬೆಳಗಾಂ, ರಾಜಣ್ಣ ಮಲೆಮಾಚಿಕೇರಿ ಜಗಳೂರು, ಶಾಲಾವನ ಸಸಿ ವಿತರಣೆಯಲ್ಲಿ ದೀಪಾ ಆರ್ಪಿ, ಎನ್ಎಸ್ಎಸ್ ಯೋಜನಾಧಿಕಾರಿ, ರಾಮಚಂದ್ರ ಶೆಟ್ಟಿ ತರಬೇತಿ ಅಧಿಕಾರಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆ ಉಯಣೂರು. ಶ್ರೀ ಧರ್ಮಸ್ಥಳ ಹೈಸ್ಕೂಲ್ ಪ್ರೌಢಶಾಲೆ ಪೆರಿಂಜೆ, ದಕ್ಷಿಣ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಂದಡ್ಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಡಂದಡ್ಕ ಬಡಕೋಡಿ ಪೆರಿಂಜೆ, ಸರ್ಕಾರಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಡ್ಡಂದಡ್ಕ ಬಡಕೋಡಿ ಗಿಡ ವಿತರಿಸಿದ ಮತ್ತು ಪಡಕೊಂಡ ಎಲ್ಲರಿಗೂ ಕೃತಜ್ಞತೆಗಳು. ಮೂಡಬಿದ್ರೆಯ ವಿಜಯಲಕ್ಷ್ಮಿ ಪ್ರತಿಷ್ಠಾನದ ಮುಖ್ಯಸ್ಥರಾದ ಶ್ರೀ ಎ.ಕೆ. ರಾವ್ರವರು ನಶಿಸುತ್ತಿರುವ ಗೇರು ಬೆಳೆಯನ್ನು ಸಂರಕ್ಷಿಸಲು ರಾಜ್ಯವ್ಯಾಪಿ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈ ಅಭಿಯಾನಕ್ಕೆ ಕೈ ಜೋಡಿಸಿರುವ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ 6 ವರ್ಷಗಳಲ್ಲಿ
ರಾಜ್ಯದ 17,000 ರೈತರಿಗೆ 8 ಲಕ್ಷ ಉತ್ಕೃಷ್ಟ ಗುಣಮಟ್ಟದ ಗೇರು ಗಿಡಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗಿದೆ. ಈ ಒಂದು ಗಿಡಗಳನ್ನು ಒದಗಿಸಿದ ಶ್ರೀ ಎ.ಕೆ. ರಾವ್ರವರು ಇದೀಗ ವೇದಿಕೆಗೆ ಬಂದು ಪೂಜ್ಯರಿಂದ ಸ್ಮರಣಿಕೆ ಪಡೆಯಬೇಕಾಗಿ ವಿನಂತಿಸ್ತಾ ಇದೆ. ಎ.ಕೆ. ರಾವ್ ಗೇರು ಸಂರಕ್ಷಣೆಯ ದೃಷ್ಟಿಯಿಂದ ಕಳೆದ ವರ್ಷ ಅರವಿಂದ್ ಲಿಂಬಾವಳಿ ಅವರು ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಹಣ್ಣಿನ ಗಿಡಗಳ ಒಂದು ವನಮಹೋತ್ಸವದ ರೀತಿಯಲ್ಲಿ ಸುಮಾರು 2 ಎಕರೆ ಜಾಗದಲ್ಲಿ ಹಣ್ಣಿನ ಗಿಡಗಳನ್ನು ನೆಡತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕೆನ್ನುವಂಥ ಚಿಂತನೆಯೊಂದಿಗೆ ಪೂಜ್ಯ ಕಾವಂದರ ಆಶೀರ್ವಾದದೊಂದಿಗೆ ಅರವಿಂದ್ ಲಿಂಬಾವಳಿ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಪ್ರಾಯಶಃ ಇವತ್ತು ಅತ್ಯಂತ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಹಣ್ಣಿನ ಗಿಡದ ಒಂದು ಕಾಡು ಇವತ್ತು ಬಹಳ ಸುಂದರವಾಗಿ ಆ ಧರ್ಮಸ್ಥಳದ ಹತ್ತಿರದ ಪರಿಸರದಲ್ಲಿ ಬೆಳೆದು ನಿಂತಿದೆ. ಪ್ರಾಯಶಃ ಇವತ್ತು ಪೆರಿಂಜೆ ಈ ಭಾಗದಲ್ಲಿ ಪೂಜ್ಯ ಕಾವಂದರ ಒಂದು ಆಶಯದಂತೆ ಆಶೀರ್ವಾದದಂತೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರ ಅವರ ಉಪಸ್ಥಿತಿಯಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ತಾಲೂಕಿನ ಜನತೆ ಭಾಳ ಹೆಮ್ಮೆ ಪಡತಕ್ಕಂಥ ವಿಚಾರ. ಅವತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮನೆ ಮನೆಗೆ ನಾವೆಲ್ಲ ಸೇರಿ ಕೃಷಿ ಮಾಡುವ ಎನ್ನುವಂಥ ಕಲ್ಪನೆಗೆ ಒತ್ತು ಕೊಟ್ಟು ನಮ್ಮನ್ನು ಈ ಹಂತಕ್ಕೆ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಆಶೀರ್ವಾದವನ್ನು ಕೊಟ್ಟಿರ್ತಕ್ಕಂಥವರು ಪೂಜ್ಯ ಕಾವಂದರು. ಇವತ್ತು ಕಾವಂದರ ಅದೇ ಆಶಯದಂತೆ ಮತ್ತೊಮ್ಮೆ ನಾವು ಗಿಡಗಳನ್ನು ಮರಗಳನ್ನು ನೆಟ್ಟು ಬೆಳೆಸಿ ಸಮಾಜವನ್ನು ಪ್ರಕೃತಿಯನ್ನು ಅತ್ಯಂತ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರಕೃತಿ, ಸುಂದರವಾಗಿರ್ತಕ್ಕಂಥ ಪ್ರಕೃತಿ, ಶುದ್ಧವಾಗಿರ್ತಕ್ಕಂಥ ಪ್ರಕೃತಿಯನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕೆಲಸವನ್ನು ನಮ್ಮ ಪೂಜ್ಯ ಕಾವಂದರು ಇವತ್ತು ಇಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಾಜ್ಯದ ಮತ್ತು ದೇಶದ ಜನತೆಯ ಪರವಾಗಿ ಪೂಜ್ಯ ಕಾವಂದರಿಗೆ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ನಿಮ್ಮೆಲ್ಲರ ಪರವಾಗಿ ನಾನು ಕೊಡ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಪೂಜ್ಯ ಕಾವಂದರನ್ನು ಗೌರವಿಸಬೇಕೆನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಪ್ರಾಯಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಾವು ಪ್ರಕೃತಿಯ ಆರಾಧಕರು. ನಮ್ಮ ನಾಗಾರಾಧನೆಯಿಂದ ಹಿಡಿದು ದೈವಾರಾಧನೆಯವರೆಗೆ ನಾವು ಪ್ರಕೃತಿಯ ಮಡಿಯಿನಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡಿಕೊಂಡು ಬರತಕ್ಕಂಥ ಜನ ದಕ್ಷಿಣ ಕನ್ನಡ ಜಿಲ್ಲೆಯ ಜನ. ಆ ಪ್ರಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಅವಿರತವಾಗಿರ್ತಕ್ಕಂಥ ಶ್ರಮದೊಟ್ಟಿಗೆ ಪರಿಸರ ಮತ್ತು ಕಾಡನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಅರಣ್ಯ ಇಲಾಖೆಯ ಮೂಲಕ ನಮ್ಮನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಪೂಜ್ಯರ ಪಾದಾರವಿಂದಗಳಿಗೆ ವಂದಿಸುತ್ತಾ ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಹೆಸರು ರಮೇಶ್. ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಹುಲ್ಲಹಳ್ಳಿ ಎಂಬ ಗ್ರಾಮದಿಂದ ನಾವು ಬಂದಿರ್ತೀವಿ. ಹುಲ್ಲಹಳ್ಳಿ ಗ್ರಾಮದಲ್ಲಿ ಒಂದು ಕೆರೆಯನ್ನು, ಸಾರ್ವಜನಿಕ ಕೆರೆಯನ್ನು ತುಂಬ ಸುಂದರವಾಗಿ ನಾವು ಪುನರ್ಜೀವನ ಮಾಡಿರ್ತೀವಿ. ಈ ಕೆರೆ 2021ನೇ ಇಸ್ವಿ ಫೆಬ್ರವರಿ 19ರಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ಮಾರ್ಚ್ 31ರಲ್ಲಿ ಕೆರೆಯ ಸಂಪೂರ್ಣ ಕಾಮಗಾರಿಗಳನ್ನು ಮುಗಿಸಿರ್ತೀವಿ. 50 ದಿನದಲ್ಲಿ 49 ದಿವಸದಲ್ಲಿ ಪೂರ್ಣ ಕಾಮಗಾರಿ ಮುಗಿದಿರುತ್ತೆ. ಈ ಕೆರೆ ಬಹುಶಃ ಪೂಜ್ಯರ ಆಶೀರ್ವಾದ ಇಲ್ಲ ಅಂದಿದ್ದರೆ ಅರ್ಧ ಮುಚ್ಚಿತ್ತು, ಪೂರ್ತಿ ಮುಚ್ಚಿಗೊತ್ತಾಯಿತು. ನಮ್ಮ ಕಣ್ಣೆದುರುಗಡೆ ಮುಚ್ಚತಕ್ಕಂಥ ಸಂದರ್ಭ. ಪೂಜ್ಯರು ಯಾವಾಗ ಅನುಮತಿ ನೀಡಿದ್ದಾರೆ, ನಮ್ಮ ಕೆರೆಯನ್ನು ಆಯ್ಕೆ ಮಾಡಿದ್ದಾರೆ ಅಂದ ತಕ್ಷಣ ನಮ್ಮ ತಾಲೂಕು ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ, ಇದನ್ನು ಕೆರೆಯನ್ನು ನಮಗೆ ಗುರುತು ಮಾಡಿಕೊಡಿ, ನಾವು ಉಳಿದ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಮೊದಲನೇ ಹಂತ. ಅವರು ಪೂಜ್ಯರ ಹೆಸರು ಹೇಳಿದ ತಕ್ಷಣ
ವಿಶೇಷ ಅಧಿಕಾರಿಗಳನ್ನ ನೇಮಿಸಿ ಸರ್ವೇಯರನ್ನ ನೇಮಿಸಿ ತುರ್ತಾಗಿ ಉಳಿತ ಕಾರ್ಯ ಆಗಬೇಕಾಗಿರೋದ್ರಿಂದ ಮಾರ್ಚ್ 31 ಎಂಡಕ್ಕೆ ಬಂದ್ಬಿಟ್ಟಿದೆ. ಬೇಗ ಹೋಗಿ ತುರ್ತಾಗಿ ಅವ್ರ ಕೆಲಸಗಳನ್ನ ಮಾಡಿಕೊಡಿ ಅಂತ ಹೇಳಿದ್ರು. ಪೂಜಾರಿ ಹೆಸರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪೂಜಾರಿ ಹೆಸರು ಹೇಳಿದ ತಕ್ಷಣ ಕೆಲಸ ಆಗಿದೆ ಅಂತ ಕೆಲಸ ಆಗ್ತದೆ. ಅದು ಜೊತೆಗೆ ಅಳತೆ ಮಾಡಿದಾಗ ಗೊತ್ತಾಯ್ತು ಹೆಚ್ಚು ಕಮ್ಮಿ 3 ಎಕರೆ ಮೇಲೆ ಅಲ್ಲಿ ಒತ್ತುವರಿ ಆಗಿದೆ ಅಂತ. ನೀಲಗಿರಿ ತೋಟ ಕೂಡ ಬೆಳ್ಕೊಂಡಿತ್ತು ಅದರಲ್ಲಿ. ನಾವು ಅಳತೆ ಮಾಡಿಸಿದಾಗ ಊರ್ ಗ್ರಾಮಸ್ಥರಿಗೆ ಹೇಳಿದ್ವಿ, ಪೂಜ್ಯರ ಅನುಗ್ರಹ ಇದೆ ಅಂತ ಹೇಳಿದ್ವಿ, ಯಾರೂ ತಡಿಲಿಲ್ಲ. ಎಲ್ಲ ರಾಜಕಾರಣಿಗಳೇ, ನಮ್ಮಲ್ಲಿ ಮನೆಗೊಬ್ಬ ರಾಜಕಾರಣಿ ಇದ್ದಾನೆ, ಆದರೂ ಕೂಡ ಇದಕ್ಕೆ ಯಾರು ಅಡ್ಡಿಪಡಿಸಲಿಲ್ಲ. ಬೇರೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರು. ಒಂದು ಡ್ರೈನೇಜ್ ಮಾಡಿದ್ರೆ ಸರಿಯಾಗಿ ಮಾಡಿಲ್ಲ ನಿಲ್ಸು, ರಸ್ತೆ ಮಾಡಿದ್ರೆ ಸರಿಯಾಗಿ ಮಾಡ್ತಾ ಇಲ್ಲ ನಿಲ್ಸು, ಅವ್ರು ಹೇಳ್ದಂಗೆ ಮಾಡಿದ್ರೆ ಮಾಡ್ಬೇಕಿಲ್ದಿರಲ್ಲ. ಸಮಾಜಕ್ಕೆ ಕೆಲಸಗಳಿಗೆ ಆಗದೆ ಇದು ಸಮಸ್ಯೆ. ಅತಿಯಾದ ವ್ಯಾಮೋಹ ಆಗಿದಾಗ ಗ್ರಾಮದಲ್ಲಿ ಆಗ್ತದೆ. ನಾವು ಈ ಕೆಲಸವನ್ನ ನಾವು ಕೈಗೆತ್ಕೊಂಡಾಗ ಇವರು ವಿಚಾರ ಅಂತ ಹೇಳ್ದಂತಾಗ ಯಾರು ಕೂಡ ಮಾತಾಡಲಿಲ್ಲ. ಹಾಕೊಳ್ಳಿ ಕಲ್ಲು ಹಾಕಿ ಮಾಡಿ ಅಂತೇಳಿ ಸುತ್ತ JCB ಒಂದು ಸರ್ವೆ ಮಾಡಿ ಸುತ್ತ ಟ್ರಿಂಚಿನ ಅದು ಒಂದು 3-4 ಅಡಿ ಒಂದು ಹಾಳವನ್ನು ಟ್ರಿಂಚಿನ ಹೊಡೆದ ಮೇಲೆ ಗೊತ್ತಾಯ್ತು ನಮ್ಮ ಕೆರೆ ಇಷ್ಟು ಸುಂದರವಾಗಿ ಬರುತ್ತೆ ಅಂತ. ಧರ್ಮಸ್ಥಳದ ಅಧಿಕಾರಿಗಳು ಹೇಳಿದ್ರು, ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ನಮಗೆ ವ್ಯವಸ್ಥಿತ ರೀತಿಯಲ್ಲಿ ನಮಗೆ ದಿಕ್ಕನ್ನು ತೋರಿಸಿದ್ರು. ಈ ರೀತಿನೇ ಮಾಡ್ಬೇಕು, ಈ ರೀತಿ ಮಾಡ್ಬೇಕಂತ. ಅವರ ನಿಷ್ಠಾವಂತ ಪರಿಶ್ರಮದಿಂದ ಆ ಕೆರೆ ಸುಂದರವಾಗಿದೆ. ಅದರಲ್ಲಿ ನಾವೊಬ್ಬರೇ ಅಲ್ಲ, ಅವರು ಧರ್ಮಸ್ಥಳದ ಅಧಿಕಾರಿಗಳು ಅಲ್ಲಿ ನಮಗೆ ಮಾರ್ಗದರ್ಶನ ತೋರಿಲ್ಲ ಅಂದಿದ್ರೆ ಇವತ್ತು ನಾವು ಖುಷಿಯಾಗಿ ನನ್ನ ಕೆರೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಆಯ್ತಾ ಇರಲಿಲ್ಲ. ಜೊತೆಗೆ 3.5 ಎಕರೆ ಒತ್ತುವರಿ ಆದ ಜೊತೆಗೆ 4 ಕಡೆ ರಸ್ತೆ ನಿರ್ಮಾಣ ಆಯಿತು. 7 ಎಕರೆ 21 ಕುಂಟೆ ಕೆರೆ ಇದೆ ಅಂತ ನಮ್ಗೆ ಅವಾಗ ಗೊತ್ತಾಯಿತು. ನಮ್ಮೂರಲ್ಲಿ ಚೌಕಾಕಾರದ ಕೆರೆ ನಿರ್ಮಾಣ ಆಗಿದೆ. 49 ದಿವಸಕ್ಕೆ 1 ಗಂಟೆಗೆ ಇಷ್ಟೇ ಟ್ರ್ಯಾಕ್ಟರ್ ಹೋಗ್ಬೇಕು, 1 ಗಂಟೆಗೆ ಇದೇ ರೀತಿ JCB ಕೆಲಸ ಮಾಡಬೇಕು, 1 ದಿವಸದಲ್ಲಿ ಇದೇ ರೀತಿ ಬರ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆ ಮಿಲಿಟರಿ ಸಿಸ್ಟಮ್. ನಮ್ಮ ಯೋಜನಾಧಿಕಾರಿಗಳು ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಕಾರ್ಯಕರ್ತಿದ್ರಲ್ಲ, ಅವರು ಮಿಲಿಟರಿ ಅವರು ಬಿಟ್ಟರೆ ಅರ್ಥಾತ್ ಇವರೇನೆ ನಿಜಾಗ್ಲೂ. ಅಷ್ಟು ಎಡೆಬಿಡ್ದಂತೆ ಊಟಕ್ಕೆ ಇಷ್ಟೇ ನಿಮಿಷ ಊಟ ಮಾಡ್ಬೇಕು, ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು, ಇಷ್ಟು ಆಗಬೇಕು ಅಂತ. ನಾನು ನಿಜಾಗ್ಲೂ ಧರ್ಮಸ್ಥಳದ ಮಂಜುನಾಥರನ್ನ ಅಲ್ಲೇ ನೋಡಿದೆ ಅನ್ಸ್ಕೊತೀನಿ ಅವ್ರ ಮುಖಾಂತರ. ನಿಜವಾಗ್ಲೂ ಅಷ್ಟು ಇದಾಗಲಿಲ್ಲ. ಆ 49 ದಿವಸ ನಾವು ಕೆರೆ ಬಿಂದು ಈಚೆಗೆ ಬರಕ್ಕೆ ಬಿಟ್ಕೊಳ್ಳ ನಮ್ಮನ್ನು ಯೂಸ್ ಮಾಡ್ಕೊಂಡ್ರು. ಅವರು ಅಷ್ಟು ಶ್ರಮ ಆಗ್ತಾ ಇರ್ಬೇಕಂದ್ರೆ ನಾವು ನನ್ನ ಕೆರೆ ಅಲ್ವಾ, ನಾವೆಲ್ಲ ಮಾಡ್ಬೇಕಲ್ಲ ಅಂತ ಹೇಳಿ ನಮ್ಮೂರಿನ ಯಜಮಾನರು ನಾಡಗೌಡರು ಪಟೇಲ್ರು ಅವರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲಿ ಬೈದಾರೆ. ನಮಗೆ ಹಿರಿಕರು ಅವರು ತುಂಬ ಸಹಕಾರ ನೆನೆಸ್ಕೋಬೇಕು. ನಮ್ಮೂರಿನ ಪ್ರತಿಯೊಬ್ಬರು ಯುವಕರ ಹಿರಿಕರ ಸಹಕಾರ ನೆನೆಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಮಾಡಿದ ಕೆರೆ ಬಂತು ತೂನಾಯಿತು. 49 ದಿವಸದಲ್ಲಿ 12,000 ಟ್ರ್ಯಾಕ್ಟರ್ಗೆ ಹೆಚ್ಚಿನ ಗೋಡನ್ನ ನಮ್ಮೂರ ಗ್ರಾಮಸ್ಥರಿಗೆ ನಾವು ಕೊಟ್ಟಿದ್ದೀವಿ. 350ಕ್ಕಿಂತ ಹೆಚ್ಚು ಗ್ರಾಮಸ್ಥರು ತಗೊಂಡೋಗಿದ್ದಾರೆ. ಎಷ್ಟು ಫಲವತ್ತತೆ ಆಗಿದೆ. ಜೊತೆಗೆ ತೆಂಗಿನ ಮರಗಳೆಲ್ಲ ಒಣಗೋಗ್ತಾ ಇತ್ತು. ಸುಮಾರು 1000 ತೆಂಗಿನ ಮರ ಒಣಗೋಯ್ತು. ಸರ್ಕಾರಕ್ಕೂ ಅರ್ಜಿ ಹಾಕಿದ್ರು ನಮ್ಮಲ್ಲಿ. ಅದರಲ್ಲಿ ವೀರಬಸವೇಗೌಡರು ಅಂತೇಳಿ ಇಲ್ಲಿ ನಮ್ಮ ವೇದಿಕೆ ಮೇಲೆ ಬೈದ್ರು, ಅವರು ಕೂಡ ಒಬ್ಬರು ತೆಂಗಿನ ಮರನ ಕಡಿದು ಒಣಗೋಗಿದ್ದನ್ನ ನೀಲಗಿರಿ ನೆಟ್ರು, ನೀರಿನ ಅಭಾವ ಅಂತೇಳಿ 10 HP 7 HP ಕೊಳವೆ ಬಾವಿಲಿ ಇರ್ತಕ್ಕಂಥ ಮೋಟ್ರನ್ನ ಆಚೆ ತೆಗೆದು 2 HP 3 HP ಬಿಟ್ಕೊಂಡು ಓಡಿಸ್ತಾ ಇದ್ದಂಥ ಸಂದರ್ಭ. ಅದು 5 ಎಕರೆ ಜಮೀನಿರೋ ರೈತ 2 ಎಕರೆ ಮಾತ್ರ ಮಾಡ್ಕೊಂಡು ರೇಷ್ಮೆಗೆ ಬಾಕಿದ್ದನ್ನ ತೆಕ್ಕಲು ಬಿಡ್ತಕ್ಕಂಥ ಸಂದರ್ಭ ನಮ್ಮೂರು ಗ್ರಾಮದಲ್ಲಿ ಇತ್ತು. ಈ ಬರಗಾಲಗಳ ಮಧ್ಯೆ ಇದು ಪ್ರಕೃತಿ ವಿಕೋಪ ಆಗಿರೋದ್ರಿಂದ. ಆದರೆ ಇವತ್ತು ಅದೇ ನಮ್ಮ ನೀಲಗಿರಿ ನೆಟ್ಟಂತ ಒಬ್ಬ ರೈತರು, ಅವ್ರ ಮಾರ್ಗದರ್ಶನ ಅಂತ ಸುಮಾರು ಜನ ಇದ್ದಾರೆ. ಅವರು ನೀಲಗಿರಿಯನ್ನು ಮೊನ್ನೆ JCB ಕಿತ್ತಾಕಿ ಮತ್ತೆ ತೆಂಗಿನ ಒಟ್ಲುಗಳನ್ನ ಅವರ ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ತೆಂಗಿನ ಮರ ಹಾಕಬೇಕು ಅಂತೇಳಿ. ಜೊತೆಗೆ ನಾವು ಚಿಕ್ಕದಲ್ಲಿದ್ದಾಗ ಹಾಲ್ ಮರ, ಬರ್ಸಿ ಮರ, ಹಲಸು ಮರ ಕಾಡುಗಳಲ್ಲಿ ಎಲ್ಲ ಬೆಳೀತಾ ಇತ್ತು. ನಮ್ಮ ಜಮೀನ ತಿಟ್ಟುಗಳೆಲ್ಲ ಹಾಕೊಂಡಿದ್ದು ಎಲ್ಲ ಒಣಗೋಗಿತ್ತು. ಆದರೆ ಇವತ್ತು ಆಡು ಕುರಿಗಳಿಗೆ ಅದೇ ಸೊಪ್ಪು ನಮಗೆ ಪುನರ್ಜೀವನ ಆಗಿದೆ. ರೈತನಿಗೆಲ್ಲ ಆ ಮರಗಳು ಕೂಡ ಜೀವಂತ ಆಗಿದೆ. ಅಷ್ಟು ಅಂತರ್ಜಲ ಹೆಚ್ಚಾಗಿದೆ. ಜೊತೆಗೆ 30 ವರ್ಷದ ಹಿಂದೆ ನಮ್ಮ ಕೆರೆ ತಳಭಾಗದಲ್ಲಿ ನಡ್ಕೊಂಡು ಹೋಗಕ್ಕಾಗ್ತಾ ಇರಲ್ಲ, ಇಳ್ಕೊತಾ ಇತ್ತು. ಈ ಕೆರೆ ಉಳಾಗೋಕೆ ಮೊದಲಿಗೆ ಬೋರ್ವೆಲ್ ಲಾರಿಗಳ ತಿರುಗಾಡ್ತಾ ಇದ್ದು, ಬೋರ್ ನೀರು ಹಾಕ್ತಾ ನೀರು ಬರ್ತಾ ಇರಲಿಲ್ಲ. ಮಕ್ಕಳು ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ರು, ಅಲ್ಲಿ ಎಲ್ಲ ಒಣಗೋಗಿತ್ತು. ಆದರೆ ಇವಾಗ ಅಲ್ಲಿ ನಡ್ಕೊಂಡು ಹೋಗಕ್ಕಾಗಲ್ಲ, ಹಸುಗಳದ್ದು ಇಳ್ಕೊಳ್ತೆ. ವರ್ಷದ 365 ದಿನನೂ ರೈತ ಕೆಲಸ ಮಾಡಲಿಕ್ಕೆ ನೀರು ಯಾರು ಗುದ್ಲಿ ತಗೊಂಡು ಕಟ್ಟಲೇಬೇಕಾಗಿಲ್ಲ. ಎನಿ ಟೈಮ್ 3 ಬೆಳೆ ಬೆಳಿಬೋದು. ನಮ್ಮಲ್ಲಿ ಕಾರು ಅಂತ ಹೇಳ್ತಾರೆ, ಏನೋ ಒತ್ತು ಫಲವತ್ತಾದ ಭೂಮಿ, ಕೆರೆ ಏರಿ ಕೆಳಗಡೆ ಗದ್ದೆ ಇದ್ರೆ ರೈತ ಬದುಕ್ತೇನೆ ಅಂತ ಹಿಂದೆ ಹೇಳ್ತಾ ಇದ್ರು. ಇವಾಗಿಲ್ಲ, ಡ್ರೈ ಲ್ಯಾಂಡ್ ಇದ್ರೆ ಅವ್ರು ಬೇಕಾದಂತ ಮಾಡ್ಕೊಂಡು ಬದುಕ್ತೇನೆ ಅಂತ ಇವಾಗ ಅಂತಾರೆ. ಅದನ್ನೇ 30 ವರ್ಷದ ಹಿಂದಿನ ನೀರು ಜಲ ಒಂದು ಪರಿಸರ ಮತ್ತೆ ನಮ್ಮೂರಿಗೆ ಬಂದಂತಾಗಿದೆ. ಜೊತೆಗೆ 800ರಿಂದ 1000 ಎಕರೆ ನಮ್ಮ ಕೆರೆಯನ್ನ ದಾಟಿ ಕೋಡಿ ಬೀಳುತ್ತೆ ನೀರಿಗೆ. ನಮ್ಮೂರ ಕೆರೆಯಿಂದ ತುಂಬಿ ಕೋಡಿ ಬಿದ್ದಂಥ ನೀರು ಒಂದು ಚಾನಲ್ ರೂಪದಲ್ಲಿ 1-2-3 ಊರಿಗೆ ಹೋಗ್ತದೆ. ಹೋಗ್ಬೇಕಂದ್ರೆ 3 ಕೆರೆಗಳಿಗೆ ಅದು ಆಶ್ರಿತ ಆಗ್ತದೆ. ಆ 3 ಕೆರೆಗಳು ತುಂಬಿ ಅದನ್ನ ಮತ್ತೆ ಹಳ್ಳಕ್ಕೆ ಬಿದ್ದು ಮತ್ತೆ ಹಳ್ಳ ಜೀವಂತ ಹೋಗಿ ಆಗ್ತದೆ.
ಅದು ಕೂಡ 3 ಕೆರೆಗಳಿಗಾಗಿದೆ. 4 ಚೆಕ್ ಡ್ಯಾಮ್ನ ಅಡ್ಲಗೆ ಇಟ್ಟಿಗೆನಲ್ಲಿ ಕಟ್ಕೊಂಡು ಚೆಕ್ ಡ್ಯಾಮ್ ಕಳ್ಕೊಂಡು ಈ ಕಡೆ ಗದ್ದೆಗಳಿಗೆ ಆ ಕಡೆ ಗದ್ದೆಗಳಿಗೆ ಹಾಯಿಸ್ಕೊಂಡು ಹೆಚ್ಚು 800 ರಿಂದ 1000 ಎಕರೆ ಈಗ ಆಲ್ರೆಡಿ 24 ಗಂಟೆ ವಿದ್ಯುತ್ ಇಲ್ಲದೆ ಆಟೋಮೆಟಿಕಲ್ ನೈಸರ್ಗಿಕವಾಗಿ ನೀರು ಹರಿತಾ ಇದ್ದ ಕೆಲಸ ನಮ್ಮೂರಿಗೂ ಕೆರೆ 1ರಿಂದ ಆಗಿದೆ. ಸುತ್ತಾ ಬೇರೆ ಊರವ್ರು ಬಂದ್ರೆ 10 ನಿಮಿಷ ಕೆರೆ ಹತ್ರ ಕುಳಿತಿದ್ದು ಹೋಗ್ತಾರೆ. ನನ್ನ ಕೆರೆಗೆ ನಾನು ಹೋದ್ರೆ ನನಗೆ ಬರ್ಲಿಕ್ಕೆ ಮನಸ್ಸಾಗಲ್ಲ ಅಲ್ಲಿಂದ. ನಿಜವಾಗ್ಲೂ ಅಷ್ಟು ಪ್ರಯೋಜನ ಆಗಿದೆ. ನಾವೆಲ್ಲ ಚೆನ್ನಾಗಿದ್ದೀವಿ. ಯಾರು 2 HP 3 HP ಬಿಟ್ಟು ಮತ್ತೆ ಓಡಿಸ್ತಾ ಇದ್ರು, 2 HP 3 HP ಮೋಟ್ರನ್ನ ಕೊಳವೆಯಿಂದ ಈಚೆಗೆ ಹಾಕಿ ಮತ್ತೆ 7 HP ಬಿಟ್ಟು ದಿನಕ್ಕೆ 1 ಗಂಟೆ ಅದ್ರ ನೀರು ಸಾಕು. ರೈತನಿಗೆ ಎಷ್ಟು ಎಕರೆ ಜಮೀನು ಇರಲಿ ಅಷ್ಟಕ್ಕೆ ಬಂದಿದೆ, ಚೆನ್ನಾಗಿದೆ. ಒಂದು 200 300 ಕೊಳವೆಗಳಿಗೆ ರೀಚಾರ್ಜ್ ಆಗಿವೆ. ಪಶುಗಳಿಗೆ ಪ್ರಾಣಿಗಳಿಗೆಲ್ಲ ಒಳ್ಳೆ ಇದಾಗಿದೆ. ಕುರಿ ದನ ಇಟ್ಕೊಂಡು ನಮ್ಮೂರಿಂದ ಸಿಂಸಾಪುರ ಅಂತೇಳಿ 3 ಕಿಲೋಮೀಟರ್ ಅಲ್ಲಿಗೆ ನೀರು ಕುಡಿಸ್ಲಿಕ್ಕೆ ತೊಳಿಲಿಕ್ಕೆ ಹೋಯ್ತಾ ಇದ್ರು. ನಮ್ಮೂರೇ ಸುತ್ತಮುತ್ತ ಹಳ್ಳಿಯಿಂದ ಬಂದು ನೀರು ಕುಡಿಸ್ಲಿಕ್ಕೆ ತೊಳಿಲಿಕ್ಕೆ ನಮ್ಮೂರ್ ಕೆರೆ ಅದಾಗಿದೆ. 108 ಪ್ರಯತ್ನ ಆಗಿದೆ. ದಯವಿಟ್ಟು ಸಮಯದ ಅಭಾವ ಅದರಿಂದ ನಾನು ಇಷ್ಟು ಅನುಭವ ಹಂಚ್ಕೊಂಡು ಇದೊಂದು ಮಾತಾಡ್ಲಿಕ್ಕೆ ಅವಶ್ಯಗೊಂಡ ಎಲ್ಲರನ್ನು ಮುಗಿಸ್ತಿ. ನಿಮ್ಮ ಅನಿಸಿಕೆ ನಮಗೆಲ್ಲರಿಗೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ. ಈ ಒಂದು ಕೆರೆಯ ಮೂಲಕ ಆ ಊರಿನ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರಿಯಾಗಿದೆ ಎನ್ನುವಂಥ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ನಿಮಗೆ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಅರ್ಥವನ್ನು ಕೊಟ್ಟಿರುವಂತಹ ದೂರದ ಬೆಳಗಾವಿನಿಂದ ಈ ಕಾರ್ಯಕ್ರಮಕ್ಕೆ ದಂಪತಿ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯರು, ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಉಮೇಶ್ ಕತ್ತಿಯವರೇ, ಶಾಸಕ ಮಿತ್ರ ಹರೀಶ್ ಪೂಂಜಾರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಆತ್ಮೀಯರೇ, ಪತ್ರಿಕಾ ಮಿತ್ರರೇ, ನಮಗೆ ಪೂಜ್ಯ ಕಾವಂದರ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಅದೊಂದು ರೀತಿಯ ಸಂಭ್ರಮ. ನಮ್ಮ ಊರಿನ ಎಲ್ಲ ಮನೆಗಳಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀ ಕ್ಷೇತ್ರದ ಕಾರಣಕ್ಕೆ ಅಲ್ಲಿಯ ಪ್ರಸಾದ ಖಂಡಿತವಾಗಿ ತಲುಪಿದೆ ಮತ್ತು ಅದರ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು, ಹೊಸ ದಾರಿಯನ್ನು ನಾವು ಕಂಡುಕೊಂಡಿದ್ದೇವೆ. ಬೇರೆ ಬೇರೆ ನಾನು ಪುನಃ ಅದನ್ನು ವಿವರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ನಡೀತಾ ಇರುವಂಥದ್ದು ಒಂದು ಅರ್ಥದಲ್ಲಿ ಒಂದು ಯಜ್ಞವೇ. ಪ್ರಕೃತಿಯ ಮಡಿಲಿಗೆ ಈ ರೀತಿಯ ಗಿಡ ಬೆಳೆಸುವುದು ಅಂತ ಹೇಳಿದರೆ ಯಜ್ಞ. ಆ ದೃಷ್ಟಿಯಲ್ಲಿ ನಮ್ಮಲ್ಲಿ ನಂಬಿಕೆ ಇದೆ, ಯಜ್ಞ ಪೂರ್ಣ ಫಲ ಬರಬೇಕು ಅಂತೇಳಿ ಆದರೆ ದಂಪತಿ ಸಮೇತರಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಅರಣ್ಯ ಸಚಿವರು ದಂಪತಿ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ಇದರ ಪೂರ್ಣ ಫಲ ಖಂಡಿತವಾಗಿ ಸಿಗ್ತದೆ ಅಂತ ಹೇಳುವಂಥ ಪ್ರಾರ್ಥನೆ ನಮ್ಮದು. ಪ್ರಕೃತಿಯ ಜೊತೆಗೆ ಬದುಕುವ ಜನ ನಾವು, ನಮ್ಮ ಶಾಸಕರು ಹೇಳಿರೋ ರೀತಿಯಲ್ಲಿಯೇ. ಅದಕ್ಕೋಸ್ಕರವೇ ನಮ್ಮ ಹಿರಿಯರು ಎಲ್ಲದರಲ್ಲಿಯೂ ದೇವರನ್ನು ಕಂಡರು. ಎಲ್ಲ ಗಿಡ ಮರಗಳಲ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಬಹುಶಃ ಮನುಷ್ಯ ದೇವರು ಅಂತೇಳಿ ಹೇಳಿದಾಗ ಹೆಚ್ಚು ಭಕ್ತಿಯಿಂದ ಅದನ್ನು ಆರಾಧಿಸ್ತಾನೆ ಅಂತ ಹೇಳುವ ನಂಬಿಕೆಯ ಜೊತೆಗೆ ಪ್ರಕೃತಿಯ ಜೊತೆಗೆ ಬದುಕಿದರೆ ಮಾತ್ರ ನೀವೇ ಹೇಳಿದ ರೀತಿಯಲ್ಲಿ ನಮ್ಮ ಬದುಕು ಪರಿಪೂರ್ಣ ಆಗ್ತದೆ. ಪ್ರಕೃತಿಯಲ್ಲಿ ಯಾವುದೇ ಕೊರತೆಗಳಿಲ್ಲ. ನಾವು ಏನಾದರೂ ಕೊರತೆ ಮಾಡಬಾರದು ಅಂತ ಹೇಳುವಂಥದ್ದು ಮಾತ್ರ ಇರುವಂಥದ್ದು. ಮಹಾತ್ಮ ಗಾಂಧೀಜಿಯವರ ಮಾತಲ್ಲಿ ಹೇಳುವುದಾದರೆ ಮನುಷ್ಯನ ಅಗತ್ಯವನ್ನು ಪೂರೈಸುವಂತಹ ಶಕ್ತಿ ಪ್ರಕೃತಿಯಲ್ಲಿ ಯಾವತ್ತೂ ಇದೆ, ಆದರೆ ಅವನ ದುರಾಸೆಯನ್ನಲ್ಲ ಅಂಥೇಳಿ. ನಾವು ಪ್ರಕೃತಿಯಿಂದ ಎಷ್ಟನ್ನು ಪಡ್ಕೊಂಡಿದ್ದೇವೆ, ಪ್ರಕೃತಿಗೆ ಸ್ವಲ್ಪ ಕೊಡಬೇಕು ಅಂತ ಹೇಳುವಂತಹ ಭಾವದ ಜೊತೆಗೆ ಊರಿಗೊಂದು ವನ, ಮನೆಗೊಂದು ಮರ ಅಂತ ಹೇಳುವಂತಹ ಭಾವನೆ. ಆ ದೃಷ್ಟಿಯಲ್ಲಿ ಪೂಜ್ಯ ಕಾವಂದರ ದೂರದೃಷ್ಟಿತ್ವಕ್ಕೆ ಬಹುಶಃ 10 ಲಕ್ಷ ಹಣ್ಣು ಹಂಪಲಿನ ಗಿಡಗಳನ್ನೇ ನಡುವಂತಹ ಒಂದು ಮಹಾಯಜ್ಞದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳುವ ಸಾರ್ಥಕ ಭಾವವನ್ನು ವ್ಯಕ್ತಪಡಿಸುತ್ತಾ, ಇವತ್ತು ನಮ್ಮ ಶಾಸಕರಿಗೆ ಏನೋ ಗೊತ್ತಿಲ್ಲ, ಯಾವಾಗಲೂ ಅವರು ಸಚಿವರುಗಳು ಬಂದರೆ ಏನಾದರೂ ಒಂದು ಬೇಡಿಕೆ ಇಟ್ಟೇ ಇಡ್ತಾರೆ. ಇವತ್ತು ಯಾಕೆ ಇಡಲಿಲ್ಲ ಅಂತ ಹೇಳುವಂಥದ್ದು ಗೊತ್ತಾಗಲಿಲ್ಲ. ಅಲ್ಲ, ನೀವು 20 ಕೋಟಿ ಬಜೆಟಲ್ಲಿ ಇದೆ ಹೇಳಿದಾಗಲೂ ಅವರು ಏನೂ ಹೇಳಲಿಲ್ಲ. ಹಾಗಾಗಿ ನಾನು ಅವರ ಪರವಾಗಿ ನಮ್ಮ ಈ ಯಜ್ಞಕ್ಕೆ ನಮಗೂ 1 ಕೋಟಿ ಈ ಭಾಗಕ್ಕೆ ಕೊಡಿ ಅಂತೇಳಿ ದೇವರಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಅಂದರೆ ನಾವು ಯೋಜನೆಯ ಸಹಯೋಗದಲ್ಲಿ ರಾಜ್ಯದಲ್ಲಿ 209 ಯೋಜನಾ ಕಚೇರಿಗಳಲ್ಲಿ 39 ಜಿಲ್ಲಾ ಕಚೇರಿಗಳಲ್ಲಿ ತಲಾ ತಾಲೂಕಿಗೆ 5,000ದಂತೆ 10,41,000 ಗಿಡಗಳನ್ನು ನೆಡಲಿಕ್ಕೆ ಯೋಜನೆ ಹಾಕಿಕೊಂಡಿದ್ದೇವೆ. ನಮ್ಮ ಮೂಲಕ ಅರಣ್ಯ ಇಲಾಖೆ ಮೂಲಕ ನೆಡುವ ಗಿಡಕ್ಕೆ ಯಾವುದೇ ₹3 ಶುಲ್ಕ ಏನಿದೆ ಅದನ್ನು ರಿಯಾಯಿತಿ ಮಾಡಬೇಕು ಅಂತ ಅದಕ್ಕೆ ಸಚಿವರು ಹೇಳಿದರು. ಅದು ಖಂಡಿತವಾಗಿಯೂ ರಿಯಾಯಿತಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಈಗ ನನಗೆ ಸೊಳ್ಳೆ ಕಚ್ಚಿದರೂ ಪರವಾಗಿಲ್ಲ,
ದೊಡ್ಡ ಸಭೆ ಸಮಾರಂಭದ ಅವಶ್ಯಕತೆ ನನಗಿಲ್ಲ. ಕಾಡು ಬೆಳೆಸುವ ಕೆಲಸ ಇದ್ದಲ್ಲಿ ನನ್ನನ್ನು ಕರೆಯಿರಿ, ನಾನು ಕಾಡಲ್ಲಿ ಒಂದು ದಿನ ಕಳೆಯುತ್ತೇನೆ ಎಂಬ ಮಾತಿನ ಮೂಲಕ ನಮಗೆಲ್ಲ ಕಾಡು ಬೆಳೆಸಲು ಮೊನ್ನೆ ಬಿತ್ತೋತ್ಸವ ಸಂದರ್ಭದಲ್ಲಿ ಸ್ಫೂರ್ತಿ ತುಂಬಿದವರು ನಮ್ಮ ಪೂಜ್ಯ ಕಾವಂದರು. ಕಾಡಿನಲ್ಲಿ ಪ್ರಾಣಿಗಳಿಗೆ ಆಹಾರ ಇಲ್ಲ, ಅವುಗಳು ನಾಡಿಗೆ ಬರುತ್ತಿವೆ. ಕಾಡಿನಂಚಿನಲ್ಲಿ ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳ ಬಿತ್ತನೆ ಮಾಡಿ ಗಿಡ ನೆಟ್ಟು ಪೋಷಿಸಿ ಎಂಬ ಕಾಳಜಿ ತೋರಿದವರು ಪೂಜ್ಯ ಕಾವಂದರು. ಇದಕ್ಕಾಗಿ ಸಾವಿರಾರು ಗಿಡಗಳನ್ನು ಬೆಳೆಸಿ ವಿತರಿಸುವ ಮೂಲಕ ಅದರಲ್ಲೂ ಇಂದು 2,000 ಗಿಡಗಳನ್ನು ತೋಟಗಾರಿಕಾ ವಿಭಾಗದಲ್ಲಿ ಬೆಳೆಸಿ ಅದನ್ನು ಫಲವತ್ತಾಗಿ ಬೆಳೆಸಿ ಸುಮಾರು 6 ವಿಧದ ಹಣ್ಣಿನ ಗಿಡಗಳನ್ನು ಬೆಳೆಸಿ ಇಲ್ಲಿಗೆ ಸಾಗಿಸಿ ಇವತ್ತು ಎರ್ಮೋಡಿ ತೋಪಿನಲ್ಲಿ ನೆಡಲು ವ್ಯವಸ್ಥೆ ಮಾಡಿದವರು. ಅರಣ್ಯಗಳು ನಿಸರ್ಗವೆಂಬ ದೇವಾಲಯದ ಗರ್ಭಗುಡಿಯೆಂದೇ ಭಾವಿಸಿದವರು. ಹಸಿರು ಉಳಿಸಿ ಉಸಿರು ಬೆಳೆಸಿ ಎಂದು ಪ್ರಚಾರಕ್ಕಾಗಿ ಡಬಲ್ ಡೆಕ್ಕರ್ ಬಸ್ಸನ್ನು ನಮಗೆ ಲೋಕಾರ್ಪಣೆ ಮಾಡಿದವರು. ಭೂಮಿ ತಾಯಿಯ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ವರ್ಗಾಯಿಸೋಣ ಎಂದು ಹೇಳುತ್ತಾ ಸದಾ ಪ್ರಕೃತಿಯ ಬಗ್ಗೆ ಚಿಂತನೆ ನಡೆಸುವವರು ನಮ್ಮ ಪೂಜ್ಯರು. ಅದಕ್ಕಾಗಿ ಅವರೇತ ಶ್ರಮಿಸುತ್ತಿರುವ ಪೂಜ್ಯರಿಂದ ಇದೀಗ ಅಧ್ಯಕ್ಷೀಯ ಭಾಷಣ. ಈ ಕಾರ್ಯಕ್ರಮದಲ್ಲಿ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ಸಂದೇಶ ನೀಡಿದ ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಉಮೇಶ್ ಕತ್ತಿಯವರೇ, ಶ್ರೀಮತಿ ಕತ್ತಿಯವರೇ ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರೇರಕ ಭಾಷಣ ನೀಡಿದಂಥ ಶಾಸಕರಾದ ಶ್ರೀ ಹರೀಶ್ ಪುಂಜ್ ಅವರೇ, ಪ್ರತಾಪ್ ಸಿಂಹ ನಾಯಕ್ ಅವರೇ, ಸನ್ಮಾನಿತರಾದಂಥ ಶ್ರೀ ಮಾಧವ್ ಉಳ್ಳಾಲ್ ಮತ್ತು ರಾಮಕೃಷ್ಣ ಭಟ್ ಪೆರಿಂಜೆ ಇವರೇ, ಮತ್ತಿತರ ಇಲ್ಲಿ ವೇದಿಕೆಯಲ್ಲಿರುವ ಅರಣ್ಯ ಅಧಿಕಾರಿಗಳು ಪ್ರಕಾಶ್ ಎಸ್ ನಂಟಲ್ಕರ್ ಅವರು ಮತ್ತಿತರ ಎಲ್ಲ ಇತರ ಅಧಿಕಾರಿಗಳನ್ನು ಕೂಡ ಇಲ್ಲಿ ಗುರುತಿಸಿ ಗ್ರಾಮದ ಪಂಚಾಯತ್ ಅಧ್ಯಕ್ಷರೇ ಮತ್ತಿತರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ, ಗ್ರಾಮಸ್ಥರೇ, ಈಗಾಗಲೇ ನಾವು ಈ ಕಾರ್ಯಕ್ರಮದ ಮಹತ್ವವನ್ನು ತಿಳ್ಕೊಂಡಿದ್ದೇವೆ. ನಮ್ಮ ಈ ಭಾಗದಲ್ಲಿ ಹಸಿರು ಬಹಳ ಸಾಮಾನ್ಯವಾದಂಥದ್ದು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ಎಲ್ಲರಿಗೂ ಕೂಡ ಈ ಹಸಿರನ್ನು ನೋಡಿ ಆಶ್ಚರ್ಯವಾಗುತ್ತೆ. ವಿಶೇಷವಾಗಿ ನಮ್ಮ ಬಯಲುಸೀಮೆಯಿಂದ ಬಂದವರಿಗಂತೂ ಏನು ಇಷ್ಟು ಹಸಿರಾಗಿದೆಯಲ್ಲ ಇದು ಅಂತ ನಮ್ಮ ಮೇಲೆ ಭಾಳ ಅವರು ದೃಷ್ಟಿ ಹಾಕ್ತಾರೆ. ಅಂತಂದರೆ ಇಷ್ಟು ಹಸಿರು ನಮ್ಮಲ್ಲಿ ಇಲ್ವಲ್ಲ ಅಂತ. ಇದಕ್ಕೆ ಕಾರಣ ಇಲ್ಲಿಯ ಮಳೆ, ಮಣ್ಣು ಮತ್ತು ನಮ್ಮ ವನಪ್ರೀತಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರದೇಶಗಳಲ್ಲಿ ನಮ್ಮ ಜನ ಕಾಡನ್ನು ಉಳಿಸಿ ಬೆಳೆಸಿದ್ದಾರೆ. ಈ ಕಾಡನ್ನು ನಾಶ ಮಾಡಲಿಕ್ಕಾಗಿ ಯಾರೂ ಪ್ರಯತ್ನ ಪಡೋದಿಲ್ಲ. ಆದರೂ ಕೂಡ ಪ್ರಾಕೃತಿಕವಾಗಿ ಅನೇಕ ಅವಶ್ಯಕತೆಗಳನ್ನು ಗುರುತಿಸಿಕೊಂಡು ಅಥವಾ ಅನೇಕ ಸಮಯ ಅಸಡ್ಡೆಗಳಿಂದಾಗಿ ಪ್ರಕೃತಿಯ ನಾಶ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ಳಬೇಕಾಗಿದೆ. ವನಗಳು ಬಹಳಷ್ಟು ಕಡಿಮೆ ಆಗಿದೆ. ನಾನು ಹೈಸ್ಕೂಲ್ನಲ್ಲಿದ್ದಾಗ ಒಂದು ಸಲ ನಾವು ಪ್ರವಾಸಕ್ಕೆ ಬಂದಿದ್ದೆವು. ಆವಾಗ ಇಲ್ಲಿ ಎಷ್ಟು ಮರಗಳಿತ್ತು ಅಂತಂದರೆ ಇಲ್ಲಿಯ ಪ್ರಕೃತಿ ನೋಡಿ ನಮ್ಮ ಶಾಲೆಯಿಂದ ಬಂದಂಥ ಬೆಂಗಳೂರಿನ ಶಾಲೆಯಿಂದ ಬಂದಂಥವ್ರಿಗೆ ಆಶ್ಚರ್ಯವಾಗಿದೆ, ಇಷ್ಟು ಮರಗಳಿದೆ ನಿಮ್ಮಲ್ಲಿ ಅಂತ. ಅವರೊಂದು ಶಾಲೆಯ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಹೇಳಿದರು ಅಥವಾ ನಮ್ಮ ಮಾಸ್ಟರ್ ಹೇಳಿದರು, ನೀವು ಪ್ರವಾಸದ ವರದಿಯನ್ನು ಬರೀರಿ ಅಂತ. ಪ್ರವಾಸದ ವರದಿಯನ್ನು ಬರೆದರು. ಏನು ಬರೆದ್ರು ಹುಡುಗರು ಅಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದಾಗ ಭಾಳಷ್ಟು ಮರಗಳನ್ನು ನೋಡಿದ್ವಿ. ಒಂದೇ ವಿಶೇಷ ಅಂದರೆ ಎಲ್ಲ ಮರಗಳ ಎಲೆಗಳು ಕೆಂಪು ಅಂತ. ನಮಗೆ ಆಶ್ಚರ್ಯ ಇದೆ ಏನು ಅಂತ. ಮತ್ತು ನನಗೆ ಕೇಳಿದ್ರು ನಿಲ್ಲಿಸಿ, ಏನಪ್ಪ ನಿಮ್ಮೂರಲ್ಲಿ ಮರ ಜಾಸ್ತಿ ಇದೆಯಾ ಅಂತ. ಹೌದು, ಎಲೆಗಳು ಕೆಂಪು ಅಂತ ಯಾಕೆ ಅಂತ. ಆಮೇಲೆ ಯೋಚನೆ ಮಾಡಿದಾಗ ಡಾಮರ್ ರಸ್ತೆ ಇರಲಿಲ್ಲ, ಧೂಳಿನ ರಸ್ತೆ ಇತ್ತು, ಮಾರ್ಗದ ಧೂಳೆಲ್ಲ ಕೂತು ಮಾರ್ಗದ ಬದಿಯಲ್ಲಿದ್ದಂಥ ಮರಗಳೆಲ್ಲ ಕೆಂಪಾಗಿತ್ತು ಅಂಥೇಳಿ. ಆದರೆ ಇವತ್ತು ಆ ವೃಕ್ಷಗಳನ್ನು 50 ವರ್ಷಕ್ಕೆ ಹಿಂದೆ ನೋಡಿದ್ದಕ್ಕೆ ಬಹಳ ವ್ಯತ್ಯಾಸ ಆಗಿದೆ, ಬಹಳಷ್ಟು ಕಡಿಮೆ ಆಗಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡಿನಲ್ಲಿ ಕೂಡ ನಾವು ವನ ಮಹೋತ್ಸವನ ಮಾಡುವಂಥ ಅನಿವಾರ್ಯತೆ ಹಂತಕ್ಕೆ ನಾವು ತಲುಪಿದ್ದೇವೆ. ಹಾಗಾಗಿ ಇವತ್ತು ನಾವು ಮತ್ತೆ ವನಗಳನ್ನು ಬೆಳೆಸುವಂಥ ಮತ್ತು ವಿಶೇಷವಾಗಿ ವೃಕ್ಷಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ನಾವು ವೃಕ್ಷಾಬಂಧನ ಅಂತ ಮಾಡಿದ್ದೇವೆ, ರಕ್ಷಾಬಂಧನ ಅಂತ ನಾವು ಮಾಡ್ತೇವೆ ಮನುಷ್ಯರಿಗೆ. ಇದು ವೃಕ್ಷಾಬಂಧನ ಅಂತಂದರೆ ನಾವು ಹೇಗೆ ಮನುಷ್ಯರನ್ನು ಪ್ರೀತಿ ಮಾಡ್ತೇವೆ ಹಾಗೆ ಪ್ರಕೃತಿಯನ್ನು ಕೂಡ ಪ್ರೀತಿಸಬೇಕು ಅನ್ನೋದು ಇದರ ಸಂದೇಶ. ಪ್ರತಿಯೊಂದು ಮರದಲ್ಲಿ ಕೂಡ ಇರುವಂಥ ಮಹತ್ವವನ್ನು ಕಾಣಬೇಕು. ಪ್ರತಿಯೊಂದು ಮರದಲ್ಲಿ ಇರತಕ್ಕಂಥ ಫಲಗಳನ್ನು ಗುರುತಿಸಬೇಕು. ಅವು ನಮಗೆ ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡ್ತವೆ ಅನ್ನೋ ಸ್ಮರಿಸಿದರೆ ಖಂಡಿತವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ, ಅಂತಹ ಒಳ್ಳೆಯ ಕಾರ್ಯಕ್ರಮದ ಜೊತೆಗೆ ಇತ್ತೀಚೆಗೆ ವನಗಳು ಇರತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಲಿಕ್ಕೆ ಪ್ರಯತ್ನಿಸ್ತದೆ. ಅರಣ್ಯದಿಂದ ನಾಡಿಗೆ ಬರುವಂಥ ಪ್ರಾಣಿಗಳನ್ನು ಗುರುತಿಸಿದರೆ ತಕ್ಷಣ ಹೋಗುವಂಥ ಅರಣ್ಯ ಇಲಾಖೆಯಿಂದ ಪರಿಹಾರ ಕೊಡಿ ಅಂತ. ವಸ್ತುಗಳು ಬಂತು, ಅದಕ್ಕಾಗಿ ಏನು ಮಾಡಿ, ನಮಗೇನು ಮಾಡಬೇಡಿ, ದುಡ್ಡು ಕೊಡಿ ಸಾಕು ಅಂತ. ಪರಿಹಾರ ಕೊಡುವಂಥದ್ದು ಒಂದೇ
ಉದ್ದೇಶ ಆಗಿದ್ದರೆ ಸರ್ಕಾರ ಬಜೆಟ್ ಹೆಚ್ಚು ಮಾಡ್ತಾ ಹೋಗಿ ಬಜೆಟ್ನಲ್ಲಿ ಪರಿಹಾರ ಕೊಡ್ತಾ ಹೋಗಬೇಕು. ಆದರೆ ಈ ಕಾಡು ಪ್ರಾಣಿಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾದ್ರೆ ಅವುಗಳಿಗೆ ಕೂಡ ಬದುಕುವ ಅವಕಾಶವನ್ನು ಕೊಡಬೇಕು. ನಾನು ಮೊನ್ನೆ ಭಾಷಣದಲ್ಲಿ ಹೇಳಿದ ಹಾಗೆ ಬದುಕು ಮತ್ತು ಬದುಕುಗಳು, ಲೀವ್ ಆ್ಯಂಡ್ ಲೆಟ್ ಲೀವ್, ಜೀವೋ ಒರ್ಜಿನದು ಅನ್ನುವಂಥ ಒಂದು ಸಂದೇಶ ಇದೆ. ಹಾಗಾಗಿ ನಾವೇ ಎಷ್ಟು ಬದುಕಲಿಕ್ಕೆ ಆಸೆ ಪಡ್ತೇವೋ ಹಾಗೆ ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಆಸೆ ಪಡ್ತವೆ. ಆಹಾರ, ನಿದ್ರಾ, ಭಯ, ಮೈಥುನ ಅಂತ 4 ವಿಷಯಗಳು ಕಣ್ಣಿಗೆ ಕಾಣುವ ವಸ್ತು, ಆನೆಯಿಂದ ಹಿಡಿದು ಆಟಮ್, ಕಣ್ಣಿಗೆ ಕಾಣದಂಥ ಬಹಳ ನಮ್ಮ ರಕ್ತ ಕಣದಲ್ಲಿರುವಂಥ ಕ್ರಿಮಿಕೀಟಗಳಿಗೆ ಕೂಡ ಸಂಬಂಧಪಟ್ಟ ಹಾಗೆ ಆಹಾರ, ನಿದ್ರೆ, ಭಯ ಮತ್ತು ಸಂತಾನೋತ್ಪತ್ತಿ 4 ಸಾಮಾನ್ಯವಾಗಿರ್ತಕ್ಕಂಥ ಪ್ರಜ್ಞೆಗಳು. ಪ್ರಾಣಿಗಳಿಗೆ ಕೂಡ ಭಯ ಇದೆ. ನೋಡಿ, ಯಾರು ಮೊನ್ನೆ ಹೇಳ್ತಿದ್ರು ಕಥೆಯಲ್ಲಿ, ಕಾಡಿಗೆ ಹೋದರೆ ಹುಲಿಯನ್ನು ನೋಡಿ ನಾವು ಓಡಬೇಕಾದಿಲ್ಲ, ಅವೇ ನಮ್ಮನ್ನು ನಮ್ಮ ನೋಡಿ ಓಡ್ತವೆ. ಯಾಕೆ ಅವು ಗೊತ್ತಾಗಿದೆ ನನ್ನ ಪ್ರಥಮ ಶತ್ರು ಮನುಷ್ಯ, ಕಾಡು ಪ್ರಾಣಿಗಳಲ್ಲ ಅಂತ. ಹಾಗಾಗಿ ಎಲ್ಲ ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೂಡ ಒಬ್ಬ ಶತ್ರು ಇದ್ದಾನೆ ಅಂತ ಗೊತ್ತಾಗಿದೆ. ಅವನು ಯಾರು ಅಂದರೆ ಮನುಷ್ಯ ಅಂಥೇಳಿ. ಏನಾದರೂ ಮಾಡಿ ನಮ್ಮನ್ನು ಹಿಂಸೆ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ ಭಯ ಇದೆ ಅಂತ. ಹಾಗಾಗಿ ಇವತ್ತು ನಾವು ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡಿ ಏನು ಮಾಡಬೇಕು? ನಮ್ಮ ರತ್ನ ಮಾನಸ ಅಂತ ಒಂದು ಹಾಸ್ಟೆಲ್ ಇದೆ ಉಜಿರೆಯಲ್ಲಿ. ಆ ಹಾಸ್ಟೆಲ್ನಲ್ಲಿ 10 ಎಕರೆಯಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ತರಕಾರಿ, ಹಣ್ಣು, ಹಂಪಲ ಇದನ್ನು ಬೆಳೆಸ್ತಾರೆ. ಒಂದು ಬಾರಿ ನಾನು ಅಲ್ಲಿಗೆ ಹಾಸ್ಟೆಲ್ಗೆ ಹೋದಾಗ ಅಲ್ಲಿ ಕಾಶ್ಮೀರ್ ಮ್ಯಾನೇಜರ್ಸ್ ಅಂತ ಹೇಳಿ ಅಲ್ಲಿಯ ವಾರ್ಡನ್ ಇದ್ದರು. ಅವರೇನು ಮಾಡಿದ್ರು, ನನಗೆ ಹೇಳಿದರು, ಸರ್ ಇಲ್ಲಿ ಈ ಕೃಷಿ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು, ಆದರೆ ಒಳ್ಳೆ ಫಸಲು ಬಂದು ಇನ್ನೇನು 2 ದಿವಸ ಬಿಟ್ಟ ಮೇಲೆ ನಾವು ಕೊಯ್ತೇವೆ, ಅದು ಪಕ್ವವಾಗ್ತದೆ, ಪೂರ್ತಿ ಬೆಳೆದಿದೆ ಅಥವಾ ಹಣ್ಣಾಗಿದೆ ಅಂತ ಆಗುವಾಗ ಕಾಡು ಪ್ರಾಣಿಗಳು ಬಂದು ತಿಂತವೆ, ಮೊಲ, ಹಕ್ಕಿಗಳಂತ. ಏನು ಮಾಡು? ಅದಕ್ಕಾಗಿ ಒಂದು ಆಲೋಚನೆ ಮಾಡಿದ್ದೇನೆ ಸರ್. ಏನು, ನೀರು ಹರಿದು ಹೋಗುವಂಥ ಹಳ್ಳ ಇದೆ, ಹಳ್ಳದಲ್ಲಿ ಒಂದು ಬಾಯಿ ಇದೆ, ಆ ಬಾಯಿಯಿಂದಲೇ ಪ್ರಾಣಿಗಳೆಲ್ಲ ಬರ್ತವೆ ಅಂತ ಗೊತ್ತಾಗಿ ಅಲ್ಲೇ ನಾನು ಇದು ಎಂಥದ್ದು ನಮ್ಮ ತರಕಾರಿಗಳನ್ನು ಅಲ್ಲೇ ಹಾಕಿದ್ದೇನೆ. ಮುಳ್ಳು ಸೌತೆಕಾಯಿ ಮತ್ತು ಅಲ್ಲೇ ಅದು ಅವಕ್ಕೆ ಪ್ರಾಣಿಗಳಿಗೆ. ಹಾಗಾಗಿ ಪ್ರಾಣಿಗಳು ಬಂದು ಆ ಹಳ್ಳದ ಹತ್ರ ಇರುವಂಥ ತರಕಾರಿಗಳನ್ನು, ಹಣ್ಣು ಹಂಪಗಳನ್ನು ಹಾಗೆ ಹೋಗಿಬಿಡ್ತವೆ ಸರ್, ಒಳಗೆ ಬರೋದಿಲ್ಲ ಅಂತ. ನೋಡಿ, ಇದು ನಿಜವಾದ ಪರಿಸರ ಸ್ನೇಹಿ ಯೋಜನೆ. ಹಾಗಾಗಿ ಅಂತಹ ಯೋಜನೆಯನ್ನು ನಾವು ಮಾಡಿ ಕಾಡಿನಲ್ಲಿರುವಂಥ ಪ್ರಾಣಿಗಳು ಊರಿಗೆ ಬರ್ತಕ್ಕಂಥ, ಯಾಕೆ ಅಂತಂದರೆ ಕಾಡಿನಲ್ಲಿ ಇಲ್ಲ, ಆಹಾರವೇ ಇಲ್ಲ. ಊರಿಗೆ ಬಂದರೆ ಕೊನೆ ಪಕ್ಷ ಏನೋ ಚಿಗುರಾದರೂ ಸಿಗುತ್ತೆ, ಹಣ್ಣಾದರೂ ಸಿಗುತ್ತೆ. ಹಾಗಾಗಿ ಇವತ್ತು ಅಂತಹ ರಕ್ಷಣೆ ಮಾಡತಕ್ಕಂಥ ಕೆಲಸಕ್ಕೆ ನಾವು ಉದ್ಯುಕ್ತರಾಗಿದ್ದೇವೆ. ಸರ್ಕಾರದ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರು, ಯೋಜನೆಯ ಅಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮೀಣಾಭಿವೃದ್ಧಿ ಯೋಜನೆ ಸದಸ್ಯರು, ನಮ್ಮ ಈ ಶೌರ್ಯ ಸಂಸ್ಥೆಯ ಕಾರ್ಯಕರ್ತರು ಎಲ್ಲರೂ ಸೇರಿ ಕಾಡಿನಲ್ಲಿ ಮತ್ತೆ ವೃಕ್ಷಗಳನ್ನು, ಹಣ್ಣು ಹಂಪಲುಗಳನ್ನು ಬೆಳೆದರೆ ಅವುಗಳನ್ನು ದಾನ ಮಾಡುವ. ನಮಗೆ ಅದು ಬೇಡ, ದಿವಸ ಅಲ್ಲಿ ಮತ್ತೆ ನಾವು ಹೋಗಿ ಕೋಲು ಹಿಡ್ಕೊಂಡು ನಿಲ್ಲಬೇಕಾದಿಲ್ಲ. ಯಾವಾಗಲೂ ಸುಖವಾಗಿರಲಿ. ನಮ್ಮ ತೋಟಗಳು, ಅಡಿಕೆ ತೋಟ, ತೆಂಗಿನ ತೋಟ, ಇವುಗಳು ಕೂಡ ರಕ್ಷಣವಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಕಾಡಿನಲ್ಲಿ ಗಿಡ ಮರ ಬೆಳೆಸುವ ಯೋಜನೆಯನ್ನು ಹಾಕಿದ್ದೇವೆ. ಅದಕ್ಕಾಗಿ ನಾವು ಬಹಳಷ್ಟು ಮಾಡುವ ಕಾರ್ಯಕ್ಕೆ ಸರ್ಕಾರದ ಬೆಂಬಲ ಸಿಕ್ಕಿದೆ. ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅಂತಂದರೆ ಭಯ ಜಾಸ್ತಿ. ನಾವು ನಿಮ್ಮನ್ನು ಯಾವತ್ತೂ ಕೂಡ ಸ್ನೇಹಿತರು ಅಂತ ಪರಿಗಣಿಸೋದಿಲ್ಲ. ಯಾವಾಗಲೂ ಕೂಡ ದೊಣ್ಣೆ ಹಿಡ್ಕೊಂಡು, ಕೋಲು ಹಿಡ್ಕೊಂಡು ಸಿಪಾಯಿಗಳು ಅಂತಲೇ ಕಾಣುವವರು. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಹೇಗೆ ಸ್ನೇಹಿತರಾಗಬೇಕು, ಹಾಗೆ ಅರಣ್ಯ ಇಲಾಖೆ ಕೂಡ ನಮ್ಮ ಸ್ನೇಹಿತರಾಗಬೇಕು. ನಮ್ಮ ಈ ಕಾರ್ಯಕ್ರಮದಿಂದಾಗಿ ಅರಣ್ಯ ಇಲಾಖೆಯವರು ನಮ್ಮ ಹತ್ತಿರ ಬಂದಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿರತಕ್ಕಂಥ ಗಿಡ ಮರಗಳನ್ನು ರಕ್ಷಣೆ ಮಾಡೋದು ಅವರ ಕೆಲಸ. ಆದರೆ ಯಾವಾಗಲೂ ಗುಂಡು ಹಿಡ್ಕೊಂಡು ಅಥವಾ ಕೋಲು ಹಿಡ್ಕೊಂಡು ಅಥವಾ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಬೆದರಿಕೆ ಮಾಡೋ ಬದಲು ಪೋಷಕವಾಗಿ ಪ್ರೇರಣೆ ಕೊಟ್ಟು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಅರಣ್ಯ ಇಲಾಖೆಯವರು ಇನ್ನೂ ಹೆಚ್ಚು ಜನಪ್ರಿಯರಾಗಬೇಕು, ಜನಸ್ನೇಹಿಗಳಾಗಬೇಕು, ಪರಿಸರಕ್ಕೆ ರಕ್ಷಕರಾಗುವುದರ ಜೊತೆಗೆ ಪರಿಸರ ಸ್ನೇಹಿಗಳಿಗೆ ಕೂಡ ನೀವು ನಮಗೆ ಸ್ನೇಹಿತರಾಗಬೇಕು ಅಂತ ಹೇಳ್ತಾ, ಇವತ್ತು ಇಲ್ಲಿ ಶಾಸಕರು ಹರೀಶ್ ಪುಂಜ್ ಅವರು ಮತ್ತು ಪ್ರತಾಪ್ ಸಿಂಹರು ಬಂದಿದ್ದಾರೆ. ಅವರು ಎಲ್ಲ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಕೊಟ್ಟಿದ್ದು, ಈಗಲೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಅಭಿನಂದಿಸಿ, ನಮ್ಮ ಶಾಸಕರು, ಸಚಿವರು ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮ ನೋಡಿ ಅವರ ಪ್ರೇರಣೆ ಕೂಡ. ಅವರ ಬೆಳಗಾಮದಲ್ಲಿ ನಾವು ಸುಮಾರು 50,000 ಅಲ್ವಾ, ಇವರು ಗೇರು ಅವರ ಹೆಸರು ಮನೋಜ್ ಅವರು ಅಲ್ಲ, ಎ ಕೆ ರಾವ್ ಅವರು ಪೇಜಾವರ ಶ್ರೀಗಳಿದ್ದಾಗ 2 ವರ್ಷಕ್ಕೆ ಹಿಂದೆ ಎಷ್ಟು 2 ಲಕ್ಷ ಕೊಟ್ಟಿದ್ದಾರೆ, 10 ಲಕ್ಷ ಗಿಡಗಳನ್ನು ಕೊಟ್ಟಿದ್ದರು.
ನಾವಲ್ಲಿ ಹೋಗಿ ನಾನು ಹೋಗಿದ್ದೆ. ಬೆಳಗಾಂನಲ್ಲಿ ಒಂದೊಂದು ಮನೆಗೆ 10 ಗಿಡ 12 ಗಿಡ ಗೇರು ಗಿಡಗಳು ಕೊಟ್ಟಿದ್ದು. ಗೋಡಂಬಿ, ನಿಮ್ಮಲ್ಲಿ ಗೋಡಂಬಿ ಅಂತ ಹೇಳ್ತಾರೆ, ನಾವು ಗೇರು ಬೀಜ ಅಂತ ಹೇಳಿ ಅವರು ಗೋಡಂಬಿ ಅಂತ ಹೇಳ್ತಾರೆ. ಅವರು ದುಡ್ಡು ಕೊಟ್ಟು ತಗೊಂಡು ಗೋಡಂಬಿ ಗೊತ್ತಿದೆ ಅಲ್ಲದೆ ಗೋಡಂಬಿ ಬೆಳೆಸಿ ಗೊತ್ತಿಲ್ಲ. ಹಾಗಾಗಿ ನಾವು ಅವರಿಗೆ ಗಿಡ ಕೊಟ್ಟು ಬೆಳೆಸಿ ನೀವು ಕೂಡ ತಿಂದು ಸಂತೋಷ ಪಡಿ, ಮಾರಾಟ ಮಾಡಿ ಆದಾಯವನ್ನು ತೆಗೆದುಕೊಳ್ಳಿ ಅಂತ ಅಲ್ಲಿ ಮಾಡಿದ್ದೇವೆ. ಅದಕ್ಕೆಲ್ಲ ಎ ಕೆ ರಾವ್ ಅವರು ಮತ್ತು ಅವರ ಸ್ನೇಹಿತರು ಭಾಳ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ, ನಮ್ಮ ಶಾಸಕರು ಮತ್ತು ಪ್ರತಾಪ ನಾಯಕರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಯೋಜನೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧಿಕಾರಿಗಳು ಡಾಕ್ಟರ್ ಮಂಜುನಾಥರು, ಅನಿಲ್ರು ಮತ್ತು ನಮ್ಮ ಮ್ಯಾನೇಜರು ವಿವೇಕ್ ಪಾಯಸರವರು ಮತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ವನದಲ್ಲಿ ಬೆಳೆಸುವಂಥದ್ದನ್ನು ನಾವು ಕೆಲವು ಸಲ ನಾವೆಲ್ಲ ಭಾಷಣ ಮಾಡಿ ಹೊರಟೋಗ್ಬಿಡ್ತೀವಿ, ಮತ್ತೆ ಕೇಳೋದು ಮುಂದಿನ ವರ್ಷವೇ ಏನಾಯಿತು ಅಂತ. ಆದರೆ ನಮ್ಮ ಕಾರ್ಯಕರ್ತರು ಹಾಗಲ್ಲ, ನಾವು ಏನೇ ಹೇಳಲಿ ಅವರು ಅದನ್ನು ಬದ್ಧತೆಯಿಂದ ಮಾಡ್ತಾರೆ. ಇವತ್ತು ಕೆರೆಯ ಅನೇಕ ಮಂದಿ ಇಲ್ಲಿ ರಾಜ್ಯದಿಂದ ಬಂದಿದ್ದಾರೆ, ಮಂಡ್ಯ ಮತ್ತು ಹಾವೇರಿ ಇಲ್ಲಿ ಎರಗನ ಬಂದಿದ್ದಾರೆ. ನಿನ್ನೆ ಅವರು ಹೇಳಿದ ಮಾತು ಕೇಳಿ ನನಗೆ ತುಂಬ ಹೊಟ್ಟೆ ತುಂಬಿತು. ಅಂತಂದರೆ ನಮ್ಮ ಕೆರೆಯ ಹೂಳು ಎತ್ತಿದ್ದೇವೆ, ಅದರ ಸುತ್ತ ಗಿಡ ನೆಟ್ಟಿದ್ದೇವೆ, ಅದರ ಸುತ್ತ ಹಣ್ಣು ಹಂಪಲ ಗಿಡ ನೆಟ್ಟಿದ್ದೇವೆ, ಕೆರೆಯನ್ನು ರಕ್ಷಣೆ ಮಾಡಿದ್ದೇವೆ, ಅದರಿಂದ ನಮಗೆ ಜಲ ಸಮೃದ್ಧಿ ಆಯಿತು, ರಕ್ಷಣೆ ಆಯಿತು ಇತ್ಯಾದಿ ಒಳ್ಳೆಯ ಮಾತುಗಳನ್ನು ಅವರು ಹೇಳಿದರು. ಅದಕ್ಕಾಗಿ ನಾನು ಇವತ್ತು ಅವ್ರನ್ನ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದೆ, ಮತ್ತು 2 ಮಾತು ಹೇಳಲೇಬೇಕು ನೀವು ಅಂತ ಹೇಳಿದೆ. ಹಾಗಾಗಿ ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸಿ, ನಮ್ಮ ಯೋಜನೆ ಜೊತೆಗೆ ಸಾರ್ವಜನಿಕರ ಸಂಪರ್ಕವೇ ನಮಗೆ ಮುಖ್ಯ. ನಾವು ಯಾವತ್ತೂ ಅಹಂಕಾರದಿಂದ ನಾವು ಮಾಡೋದಿಲ್ಲ ಕೆಲಸ. ನಾವು ಮಾಡೋ ಕೆಲಸಕ್ಕೆ ಪ್ರೇರಣೆ ಮಂಜುನಾಥ ಸ್ವಾಮಿದ್ದು, ಆದರೆ ಕಾರ್ಯಗತ ಮಾಡೋರು ನಮ್ಮ ಅಧಿಕಾರಿಗಳು, ಆದರೆ ನಮ್ಮ ಸಹಭಾಗಿಗಳೆಲ್ಲರೂ ನಮ್ಮ ಫಲಾನುಭವಿಗಳು. ಯೋಜನೆ ಎಲ್ಲ ರೈತರು, ಎಲ್ಲ ಸದಸ್ಯರು ನಮ್ಮ ಫಲಾನುಭವಿಗಳು, ನಮ್ಮ ಜೊತೆಗೆ ಸಹಭಾಗಿತ್ವವನ್ನು ವಹಿಸ್ತಾರೆ. ಅದರಿಂದಾಗಿ ಅವರೆಲ್ಲರನ್ನು ಅಭಿನಂದಿಸಿ, ಮತ್ತೊಮ್ಮೆ ಈ ಕಾರ್ಯಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲರಿಗೂ ಅಭಿನಂದಿಸುತ್ತಾ, ಮುಂದಿನ ದಿವಸಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಹಸಿರಿಂದ ನನ್ನಳಿಸಲಿ ಮತ್ತು ಕಾಡಿನಲ್ಲಿ ಮತ್ತೆ ನಮ್ಮ ಬೆಳೆಗಳನ್ನು ಬೆಳೆದು ನಾವು ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಬೆಳೆಸಿ ನಾವು ತಿಂದು ಹೊರಗೆ ಅದನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿ ಅಥವಾ ವಿತರಿಸುವಂಥ ಪರಿಸ್ಥಿತಿ ಕೂಡ ಬರಲಿ ನಮ್ಮಲ್ಲಿ ಅಂತ ಹೇಳಿ, ಮತ್ತೊಮ್ಮೆ ಸಚಿವರಿಗೆ ಅವಳು ಈ ಸಮಯವನ್ನು ತೆಗೆದು ನಮಗಾಗಿ ಇಲ್ಲಿ ಬಂದದಕ್ಕೆ ಅಭಿನಂದಿಸಿ, ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥಿಸಿ ಸಂತೋಷ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ತಾಲೂಕಿನ ಶಾಸಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.